20ನೇ ವಯೋಮಿತಿಯ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶ್ರೀಮಾಮೇಶ್ವರ ದೇವಸ್ಥಾನದ ಭಕ್ತೇಶ್ವರರು, ನಮ್ಮೆಲ್ಲ ಹಿರಿಯರು, ಶ್ರೀಮಾಮೇಶ್ವರ ಕಬಡ್ಡಿ ಅಕಾಡೆಮಿಯ ಈಶ್ವರಲಾಲ್ ಈ ಒಂದು ಕ್ರೀಡಾಕೂಟವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇವೆ. ಅವರಿಗೆ ಪುಷ್ಪಗುಚ್ಛ ನೀಡಿ ಅರುಣ್ ಗಾಂಧಿನಗರಿಯವರು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಟ್ಟಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಅಕಾಡೆಮಿ ಮೇಲೆ ಪ್ರೀತಿ ಇಟ್ಟು ಜಿಲ್ಲಾ ಪಂಚಾಯತ್ ಯುವಜನ ಕ್ರೀಡಾ ಸಬಲೀಕರಣ ಇಲಾಖೆಯ ಪ್ರದೀಪ್ ಡಿಸೋಜಾ ಇವತ್ತಿನ ಒಂದು ಮ್ಯಾಟ್ ಕಬಡ್ಡಿ ಪಂದ್ಯಾಟಕ್ಕೆ ಆಗಮಿಸಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇನೆ. ಅವರಿಗೆ ಲಕ್ಷ್ಮಣ್ ಗಾಂಧಿನಗರ್ ಅವರು ಪುಷ್ಪಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಅಕಾಡೆಮಿಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಘುರಾಮ್ ಶೆಟ್ಟಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತ. ಅವರಿಗೆ ದುರ್ಗಾ ಪ್ರಸಾದ್ ಅವರು ಪುಷ್ಪಗುಚ್ಛ ನೀಡಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಶ್ರೀಮಾಮೇಶ್ವರ ಕಬಡ್ಡಿ ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ರೈ ಅವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ನೀಡ್ತಿದ್ದೇನೆ. ಅವರಿಗೆ ಪ್ರಣಾಮ್ ಅವರು ಪುಷ್ಪಗುಚ್ಛ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಟ್ಟಿದ್ದೇನೆ. ಅಕಾಡೆಮಿಯ ಕೋಶಾಧಿಕಾರಿ ಶ್ರೀಮಾಮೇಶ್ವರ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ರೈ ಕಲ್ಲಿಗೆ ವೇದಿಕೆಯಲ್ಲಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ. ಅವರಿಗೆ ಕೀರ್ತಿ ಅವರು ಪುಷ್ಪಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಟ್ಟಿದ್ದೇನೆ. ಶ್ರೀ ಮಹಾಕಾಳಿ ದೇವಸ್ಥಾನದ ಪ್ರಮುಖರು, ಅದೇ ರೀತಿ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡುವಂಥ ಹರೀಶಣ್ಣ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತ. ಅವರಿಗೆ ಸುಚಿತ್ರ ಅವರು ಪುಷ್ಪಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಟ್ಟಿದ್ದೇನೆ. ಮಹಾಕಾಳಿ ದೇವಸ್ಥಾನದ ಅಧ್ಯಕ್ಷರಾದಂಥ ಸುಂದರಣ್ಣ ಈ ಒಂದು ವೇದಿಕೆಯಲ್ಲಿ ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅವರಿಗೆ ನಿತೇಶ್ರವರು ಪುಷ್ಪಗುಚ್ಛ ನೀಡಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಶ್ರೀಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಗೌರವಾಧ್ಯಕ್ಷರಾದಂಥ ಹಸನ ಬಯನೆ ಪುತ್ತಕ್ಕ ಈ ಒಂದು ವೇದಿಕೆಯಲ್ಲಿ ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅವರಿಗೆ ಹರ್ಷರ್ ಅವರು ಪುಷ್ಪಗುಚ್ಛ ನೀಡಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಈ ಭಾಗದ ಕ್ರೀಡಾಪ್ರೇಮಿ ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ಪ್ರೋತ್ಸಾಹ ಅಂತ ಸಿರಿಲ್ ಡಿಸೋಜರ್ ಅವರು ಈ ಒಂದು ವೇದಿಕೆಯಲ್ಲಿ ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತ. ಅವರಿಗೆ ಸಂಪರ್ಕ ಅವರು ಪುಷ್ಪಗುಚ್ಛ ಅವರನ್ನು ಈ ಒಂದು ಕಾರ್ಯಕ್ರಮ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಅಕಾಡೆಮಿ ಒಂದು ಮ್ಯಾಟ್ ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮ ಮಿತ್ರರಾದ ಆತ್ಮೀಯರಾದಂಥ ಸಂಜೀವರವರಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತ. ಅವರಿಗೆ ನಿಹಾಲ್ ರವರು ಪುಷ್ಪಗುಚ್ಛ ಅವರನ್ನು ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಉತ್ತರ ಕನ್ನಡದ ಕಬಡ್ಡಿ ಅಸೋಸಿಯೇಷನ್ನ ಅಧ್ಯಕ್ಷರು ಈ ಒಂದು ಮ್ಯಾಟ್ ಕಬಡ್ಡಿ ಬಂದರೆ ಆಗಮಿಸಿದ ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತ. ಅವರಿಗೆ ಹರ್ಷಲ್ ಅವರು ಪುಷ್ಪಗುಚ್ಛ ಈ ಕಾರ್ಯಕ್ರಮ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಅದೇ ರೀತಿ ಈ ಒಂದು ಇವತ್ತಿನ ಕಬಡ್ಡಿ ಪಂದ್ಯಾಟದ ತೀರ್ಪುಗಾರರಾಗಿ ನಮ್ಮ ತೀರ್ಪು ಮಂಡಳಿಯ ಅಧ್ಯಕ್ಷರಾದಂಥ ಉದಯ್ ಮಂಜನಾಡಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತ. ಅವರಿಗೆ ಭರತ್ ರಾಜ್ರವರು ಪುಷ್ಪಗುಚ್ಛ ಅವರನ್ನು ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಅಕಾಡೆಮಿಯ ಸದಸ್ಯರಾದಂಥ ದಿನಕರ ಬಗಂಬೇಲ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅವರಿಗೆ ದಿನಕರ್ ಬಗಂಬೇಲ ಅವರಿಗೆ ಸ್ವಸ್ತಿಕ್ರವರು ಪುಷ್ಪಗುಚ್ಛ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಉಮಾಮೇಶ್ವರಿ ಕಬಡ್ಡಿ ಅಕಾಡೆಮಿಯ ರುವಾರಿ ಅಧ್ಯಕ್ಷರಾದಂಥ ಗೋಪಿನಾಥ್ ಕಾಪಿಗಡ್ಡಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅವರಿಗೆ ಜಲೀಲ್ ಬಾಯಿ ಅವರು ಪುಷ್ಪಗುಚ್ಛ ಅವರನ್ನು ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ.
ಅದೇ ರೀತಿ ಜಲೀಲ್ ಭಾಯಿ ಕೂಡ ಆತ್ಮೀಯವಾದಂಥ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಅದೇ ರೀತಿ ಅಕಾಡೆಮಿಯ ಕೋಚರಾದ ಅರುಣ್ ಗಾಂಧಿನಗರ್, ಅದೇ ರೀತಿ ಫ್ರೆಂಡ್ಸ್ ಕಾಪಿಕೇಟ್ನ ಎಲ್ಲ ಸದಸ್ಯರು, ನಮ್ಮ ಅಕಾಡೆಮಿಯ ಸದಸ್ಯರು, ಕ್ರೀಡಾಪಟುಗಳು, ಅಕಾಡೆಮಿಯ ಇನ್ನೋರ್ವ ಸದಸ್ಯರಾದ ಶೇಖರ್ ಅವರು ಇದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅವರಿಗೆ ಮನೋತ್ರ ಅವರು ಪುಷ್ಪಗುಚ್ಚಡಿ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಈ ಒಂದು ಮ್ಯಾಟ್ ಕಬಡ್ಡಿ ಪಂದ್ಯಾಟಕ್ಕೆ ಎಲ್ಲ ಕ್ರೀಡಾಪಟುಗಳಿಗೆ ಆತ್ಮೀಯವಾದಂತಹ ಸ್ವಾಗತ ನೀಡುತ್ತಾ, ನಮ್ಮ ಮಾಧ್ಯಮ ಮಿತ್ರರಾದಂಥ ವಿದ್ಯಾಧರ್ ಶೆಟ್ಟಿ ಅವರು ಕೂಡ ಈ ಒಂದು ಕಾರ್ಯಕ್ರಮ ಆತ್ಮೀಯವಾದಂತಹ ಸ್ವಾಗತ. ಮುಂದಕ್ಕೆ ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂಥ ಚಾಲನೆ ಕೊಡಲಿಕ್ಕಿದ್ದ ನಮ್ಮ ಹಿರಿಯರು, ಶಿವಮೇಶ್ವರ ದೇವಸ್ಥಾನದ ಮುಕ್ತೇಶ್ವರದ ಸಣ್ಣ ಈಶ್ವರಗಳು ಹಾಗೂ ಎಲ್ಲ ನಮ್ಮ ಅತಿಥಿ ಮಹೋದಯರುಗಳು ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂಥ ಚಾಲನೆ ಕೊಡಲಿಕ್ಕಿದ್ದಾರೆ. ವಸತೋಮ ಸತ್ಯಮಯ ತಮಸೋಮ ಜ್ಯೋತಿರ್ಗಮಯ ಎನ್ನುವ ಮೂಲಕ ಈ ಒಂದು ಕಬಡ್ಡಿ ಪಂದ್ಯಾಟ ಯಾವುದೇ ವಿಘ್ನವಿಲ್ಲದೆ ಸಾಂಗವಾಗಿ ಜರಗಲಿ. ಅಜಂತ್ ಪಿಲಾರ್ ಅವರ ವೇದಿಕೆ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ತಾಯಿ ಉಮಾಮಹೇಶ್ವರಿಯ ಆಶೀರ್ವಾದದಲ್ಲಿ ಅದೇ ರೀತಿ ಮಹಾಕಾಳಪ್ಪೆಯ ಪ್ರಾರ್ಥನೆಯ ಮುಖಾಂತರ ಅಜಂತ್ ಪಿಲಾರ್ ಅವರ ವೇದಿಕೆಗೆ ಬರಬೇಕು. ಅವರಿಗೂ ಆತ್ಮೀಯವಾದಂತಹ ಸ್ವಾಗತ. ಶಿವಮೇಶ್ವರಿ ತಾಯಿ ಹಾಗೂ ಮಹಾಕಾಳಿ ದೇವಿಯ ಈ ಒಂದು ಸನ್ನಿಧಾನದಲ್ಲಿ ಜರುಗುವಂತಹ ಕಬಡ್ಡಿ ಪಂದ್ಯಾಟ ವಿಘ್ನವಾಗಿ ನಿರ್ವಿಘ್ನವಾಗಿ ಸಾಗಲಿ. ಯಾವುದೇ ವಿಘ್ನಗಳು ಬಾರದೆ ಈ ಕಬಡ್ಡಿ ಪಂದ್ಯಾಟ ಯಶಸ್ವಿಯಾಗಲಿ ಜರಗಲಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಡೆಯುವಂತಹ ಈ ಕಬಡ್ಡಿ ಪಂದ್ಯಾಟದಲ್ಲಿ ಸುಮಾರು 24 ತಂಡಗಳು ಭಾಗವಹಿಸಲಿಕ್ಕಿದೆ. ಆ ನಿಟ್ಟಿನಲ್ಲಿ ಎಲ್ಲ ಕ್ರೀಡಾಳುಗಳಿಗೆ ಶ್ರೀದೇವರ ಆಶೀರ್ವಾದ ಇರಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು 20 ವಯೋಮಿತಿಯ ಅಂತರ್ಜಿಲ್ಲಾ ಕಬಡ್ಡಿ ಪಂದ್ಯಾಟಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ನೀಡ್ತಾ ಇದ್ದಾರೆ. ನಮ್ಮೆಲ್ಲ ಅಕಾಡೆಮಿಯ ಪದಾಧಿಕಾರಿಗಳು, ಅದೇ ರೀತಿ ಅತಿಥಿ ಅಭಾಗ್ಯತರು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನೀಡುತ್ತಾ ಆ ಮೂಲಕ ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಪಂದ್ಯಾಟವು ನಿರ್ವಿಘ್ನವಾಗಿ ಜರಗಲಿ. ಬೆಳಗ್ಗೆಯಿಂದ ಸಾಯಂಕಾಲ ನಡೆಯುವಂಥ ಈ ಪಂದ್ಯಾಟಕ್ಕೆ ಶ್ರೀದೇವರ ಅನುಗ್ರಹ ಇರಲಿ ಅನ್ನೋ ನಿಟ್ಟಿನಲ್ಲಿ ಶಿವಮೇಶ್ವರ ಕಬಡ್ಡಿ ಅಕಾಡೆಮಿಯ ಈ ಒಂದು ಪಂದ್ಯಾಟ ಯಶಸ್ವಿಯಾಗಲಿ ಜರಗಲಿ ನಿಟ್ಟಿನಲ್ಲಿ ನಮ್ಮೆಲ್ಲರ ಯುವಜನ ವಿಭಾಗದ ಡೆಪ್ಯೂಟಿ ಡೈರೆಕ್ಟರ್ ನಿಜವಾಗಿ ಖುಷಿ ಆಗ್ತಾ ಉಂಟು. ಯಾಕೆಂದರೆ ಇವತ್ತೊಂದು ಸಂಡೇ ನಿಮಗೆ ನಿಜವಾಗಿ ಆರಾಮ, ಆದರೂ ಈ ಒಂದು ಶಿವಮೇಶ್ವರ ಕಬಡ್ಡಿ ಅಕಾಡೆಮಿಯ ಮೇಲೆ ಪ್ರೀತಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಈ ಒಂದು ಮ್ಯಾಟ್ ಕಬಡ್ಡಿ ಪಂದ್ಯಾಟ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತವಚನಗಳು ನೋಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ನನಗೆ ತುಂಬ ಸಂತೋಷ ಆಗ್ತಾ ಉಂಟು ಇವತ್ತು. ಯಾಕೆಂದರೆ ಹಿಂದೆ ಕೂಡ ನಾನು ಇಲ್ಲಿ ಉಮಾಮಹೇಶ್ವರಿ ಅಕಾಡೆಮಿ ಸ್ಟಾರ್ಟ್ ಆದ ಟೈಮಲ್ಲಿ ಕೂಡ ನಾನು ಇಲ್ಲಿ ಬಂದಿದ್ದೇನೆ. ಮತ್ತು ಇವತ್ತು ನನಗೆ ನಿಜವಾಗಿ ಬರಲಿಕ್ಕೆ ಆಗ್ತಿರಲಿಲ್ಲ. ನಾನು ಬೆಂಗಳೂರು ಹೋಗೋ ಪ್ಲ್ಯಾನ್ ಇತ್ತು, ಮತ್ತು ಅದು ಪೋಸ್ಟ್ಪೋಂಡ್ ಆಗಿ ಸೋಮವಾರಕ್ಕೆ ನಾಳೆಗೆ ಆಗಿದೆ. ಆದರೆ ಒಂದು ಅವಕಾಶ ಆಯಿತು. ಅದಕ್ಕೋಸ್ಕರ ನಾನು ಫಸ್ಟ್ ಆಫ್ ಆಲ್ ಬರಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಇವರಿಗೆ ನಾನು ಧನ್ಯವಾದ ಸಮರ್ಪಿಸ್ತಿದ್ದೇನೆ. ಆದ್ಮೇಲೆ ಮತ್ತೊಂದು ಬೇಸರ ಸಂಗತಿ ಅಂದರೆ ಇಲ್ಲಿ ನಮ್ಮ UT ಖಾದರ್ ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರು ಒಂದು 2 ಮ್ಯಾಟನ್ನು ಅವರ ಶಾಸಕ ರೀತಿಯಿಂದ ನಮ್ಮ ಕ್ರೀಡಾ ಇಲಾಖೆ ಮೂಲಕ ಕೊಡಲಿಕ್ಕೆ, ಇಲ್ಲಿ ಉಳ್ಳಾಲ ವಲಯ ಕೊಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ರು ಹಿಂದೆಯಿಂದ ಕೂಡ. ಆದರೆ ಅದಕ್ಕೆ ಯಾವುದೂ ಕೂಡ ಟೆಂಡರ್ ಹಾಕದೆ ನಮ್ಮಲ್ಲಿ ಸರ್ಕಾರ ನಿಯಮಾವಳಿ ಪ್ರಕಾರ ಹಾಕದೆ ಲೇಟ್ ಆಗಿ ಈಗ ಅಲ್ಟಿಮೇಟ್ಲಿ ಅದಕ್ಕೆ ದಿನ ಬಂದಿದೆ, ಡೆಲ್ಲಿಯಿಂದ ಹೊರಡಿದೆ. ಆದರೆ ಇವತ್ತು ಬಂದಿದ್ರೆ ಮಾತ್ರ ಒಳ್ಳೆ ಆಗ್ತಿತ್ತು. ನಮಗೆ ತುಂಬ ಬೇಸರ ಉಂಟು ಒಳಗೆ. ಯಾಕೆಂದರೆ ಅಲ್ಲಿ ರೈತರ ಸ್ಟ್ರೈಕಲ್ಲಿ ಇದ್ದಾಗ ಲಾರಿ ಎಲ್ಲ ಬರಲಿಕ್ಕೆ ಬಿಡ್ತಾ ಇಲ್ಲ. ಅದು ಪ್ರೋಸೆಸ್ಸಲ್ಲಿ ಉಂಟು. ಆದ ಕಾರಣ ಒಂದು ನಮ್ಮ ವತಿಯಿಂದ ಒಂದು ನಾವು ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ನಿಶ್ಚಯ ಪಡ್ತೇನೆ. ಆಗಲಿ ಮುಂದಿನ ದಿವಸಗಳದು ಬರ್ತದೆ, ನೆಕ್ಸ್ಟ್ ವೀಕಲ್ಲಾದರೂ ಬರ್ತದೆ. ಮತ್ತು ನಾನು ಈ ಅಕಾಡೆಮಿಯ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ ಈ ಗೋಪಿನಾಥ್ ಅವರು ಒಳ್ಳೆ ಉತ್ತಮ ಆಟಗಾರರನ್ನು ನಾವು ಹಿಂದೆ ಹೆಸರು ಕೇಳಿದ್ದೇನೆ. ಮತ್ತು ಅವರ ಜೀವ ಕೂಡ ನೋಡುವಾಗ ಕಬಡ್ಡಿ ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಆಡಿದ ಒಂದು ವ್ಯಕ್ತಿ. ನಾವು ಎಷ್ಟೋ ಆಟಗಾರ ನೋಡಿದರೆ, ಆದರೆ ಅವರು ಆಟ ಮುಗಿದ ನಂತರ ಮತ್ತು ಈ ಕಂಟಿನ್ಯೂ ಮಾಡಲಿಕ್ಕೆ ಅವರು ಯಾರು ಪ್ರಯತ್ನ ಮಾಡುವುದಿಲ್ಲ. ನಮ್ಮದು ಆಟ ಇತ್ತು, ಮತ್ತು ನಾವು ಕೆಲಸದಲ್ಲಿ ಮಗ್ನವಾಗಿರ್ತೇವೆ, ಮತ್ತು ನಮ್ಮದು ಕುಟುಂಬ ನೋಡ್ತಾ ಇದ್ದೇವೆ. ಆದರೆ ಇವರು ಈ ಸಣ್ಣ ಎಳೆ ಮಕ್ಕಳನ್ನು ಒಂದು ರೀತಿಯಲ್ಲಿ ಇನ್ನೂ ನನ್ನಾಗೆ ಇವರು ಕೂಡ ಆಗಬೇಕು, ಒಂದು ರೀತಿಯಲ್ಲಿ ಕೆಲಸಕ್ಕೆ ಸೇರಬೇಕು, ಬೇರೆ ಬೇರೆ ಸರ್ಕಾರಿ ಕೆಲಸ ಸೇರಬೇಕು, ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ಅವರ ಯೋಚನೆಗಳು ನಿಜವಾಗಿ ನನಗೆ ಭಾಳಷ್ಟು ಸಂತೋಷ ಆಗ್ತದೆ. ಅವರಿಗೆ ಮತ್ತು ಅವರ ಎಲ್ಲ ನಮ್ಮ ಅಕಾಡೆಮಿಯ ಸದಸ್ಯರಿಗೂ ಕೂಡ ನಾನು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ.
ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಒಂದು ಕ್ರೀಡೆ ಅಂತ ಹೇಳಿದರೆ ಮಾನಸಿಕ ಮತ್ತು ಆರೋಗ್ಯ, ಅದೇ ರೀತಿ ದೈಹಿಕ ಆರೋಗ್ಯ ನಮಗೆ ಸಿಗ್ತದೆ ಕ್ರೀಡೆಯಿಂದ. ಕ್ರೀಡೆ ನಿಜವಾಗಿ ನಮಗೆ ಬೇಕು, ಯಾಕಂದ್ರೆ ನಮ್ಮದು ವೈಯಕ್ತಿಕ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ಕ್ರೀಡೆ ಬೇಕೇ ಬೇಕು. ಮುಖ್ಯವಾಗಿ ಕ್ರೀಡೆಯಿಂದ ನಮಗಿದ್ದು ನಾನು ಹೇಳಿದ ಹಾಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಿಗ್ತದೆ. ಇದರಿಂದ ನಮ್ದು ಎಲ್ಲ ಯೋಜನೆಗಳು ನಮಗೆ ಮಾಡಲಿಕ್ಕೆ ಆಗ್ತದೆ. ನಮಗೆ ಆರೋಗ್ಯ ಇದ್ದರೆ ಮಾತ್ರ ನಾವು ಒಂದು ಯೋಜನೆಯನ್ನು ಫಲಪ್ರದವಾದ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಮಕ್ಕಳು ಕೂಡ ಅಷ್ಟೇ, ಸಣ್ಣ ಪ್ರಾಯದಲ್ಲಿ ಕ್ರೀಡೆ ತೊಡಗಿಕೊಂಡ್ರೆ ನಿಮ್ಮಲ್ಲಿ ಒಂದು ಏಕಾಗ್ರತೆ ಬರ್ತದೆ. ಏಕಾಗ್ರತೆಯಿಂದ ನಾವು ಕಲೀಲಿಕ್ಕೆ ಆಗ್ತದೆ. ಈಗ ನಾವು ಕೂಡ ಒಂದು ವಾಲಿಬಾಲ್ ಪ್ಲೇಯರ್ ಕೂಡ ಆಗಿದ್ದೇವೆ. ನಮಗೆ ಸ್ಮ್ಯಾಶ್ ರಾತ್ರಿ ಇದು ಸಂಜೆ ಆಡಲೇಬೇಕು, ಒಂದು 2 ಸ್ಮ್ಯಾಶ್ ಹೊಡೆದು ಖುಷಿ ಆಗ್ತದೆ. ಮತ್ತೆ ನೀವು ಓದಲಿಕ್ಕೆ ನಿಮಗೆ ಒಳ್ಳೆ ನಿಮಗೆ ಮೈಂಡ್ ಫ್ರೀ ಆಗ್ತದೆ. ಇಲ್ಲದೇನಾಗ್ತದೆ, ಆಡದಿದ್ದರೆ ಆಡಲೇ ಇಲ್ಲಲ್ಲ ಅದೇ ತಲೆಯಲ್ಲಿ ಕೊರಿತದೆ. ನಾವು ಆಟ ಸಹ ಬೇಕು, ನಮಗೆ ವಿದ್ಯೆ ಸಹ ಬೇಕಾಗ್ತದೆ. ಯಾಕಂದ್ರೆ ಮುಂದೆ ಹೋಗಬೇಕಾದ್ರೆ ನಿಮಗೆ ಇಲ್ಲಿ ಕೆಲಸ ಸಿಗಬೇಕಾದ್ರೆ ಒಂದು ಕಡೆ ವಿದ್ಯೆ ಸಹ ಬೇಕು, ಆಟ ಸಹ ಬೇಕು. ಆಟದಲ್ಲಿ ನಿರಂತರವಾಗಿ ನಾವು ಇದ್ದರೆ ನಿಮಗೆ ಈ ದುಶ್ಚಟಗಳು ಅಥವಾ ಬೇರೆ ಬೇರೆ ಮೈಂಡ್ ಒಂದೇ ರೀತಿ ಲೋನ್ಲೆಸ್ ಆಗುವುದಿಲ್ಲ, ನಮಗೆ ನೆಮ್ಮದಿ ನಿಲ್ಲಿಕ್ಕೆ ಆಗ್ತದೆ. ಅದಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ಈಗ ನಮ್ಮ ಕಬಡ್ಡಿ ಕ್ರೀಡೆಯಲ್ಲಿ ಭಾಗವಹಿಸಿ ನಿಮ್ಗೆ ಒಳ್ಳೆ ತರಬೇತಿ ಕೊಡ್ತಾರೆ. ಅದಲ್ಲದೆ ಬೇರೆ ಒಂದು ಸ್ಕೀಮಲ್ಲಿ ಇನ್ನು ಇವರು ನಮ್ಮ ಯುಟಿಗಾದರ್ ಸರ್ ಮತ್ತು ಇವರು ಸೇರಿಕೊಂಡು ನಿಮ್ಮ ವೈದ್ಯಕೀಯ ವೆಚ್ಚಕ್ಕಾಗ್ಬೋದು, ಬೇರೆ ಬೇರೆ ಇದಕ್ಕೆಲ್ಲ ಒಂದು ಯೋಜನೆಗಳನ್ನು ನಾನು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೇನೆ. ನಿಜವಾಗಿ ಅತ್ಯುತ್ತಮದ ಯೋಜನೆಗಳು ಇದೆಲ್ಲ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದೆ. ನಿಜವಾಗಿ ನೀವು ಧನ್ಯರಂತ ಹೇಳ್ತೇನೆ. ಇಲ್ಲಿ ಅಕಾಡೆಮಿ ಒಂದು ಕ್ರೀಡಾಪಟುವಾಗಿ ಆಡೋದು ನಿಜವಾಗಿ ಧನ್ಯರಂತ. ನಿಮಗೆ ಎಲ್ಲರಿಗೂ ಈ ಭಾಗ್ಯ ಸಿಗುವುದಿಲ್ಲ. ಎಷ್ಟೋ ಮಂದಿ ಕ್ರೀಡಾಪಟು ಬೇರೆ ಬೇರೆ ಕಡೆ ಇದ್ದಾರೆ, ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಸಹ ಕಷ್ಟ ಅವರಿಗೆ. ಆದರೆ ಈ ವಲಯದಲ್ಲಿ ನಿಮಗೊಂದು ಅವಕಾಶ ಮಾಡಿ ಕೊಟ್ಟಿದ್ದೆ ಅಕಾಡೆಮಿ ಅವರಿಗೆ. ನಿಜವಾಗಿ ನೀವು ಧನ್ಯರು. ಒಳ್ಳೆ ರೀತಿ ಆಡಿ ಇವತ್ತಿನ ಈ ಪಂದ್ಯಾಟಗಳು ಒಂದು ಕ್ರೀಡಾ ಮನೋಭಾವದಲ್ಲಿ ನೀವು ಆಡಿಕೊಂಡು ನಿಮ್ಮ ಪ್ರತಿಭೆಯನ್ನು ತೋರಿಸಿ, ನಿಮ್ಮ ಪ್ರತಿಭೆ ತೋರಿಸಿ ನೀವು ಇಲ್ಲಿ ಜಿಲ್ಲಾ ಮಟ್ಟದ ತಂಡಕ್ಕೆ ಆಗ್ಬೋದು, ರಾಜ್ಯ ಮಟ್ಟದಾಗ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಹೆಸರನ್ನು ಗಳಿಸಿ ಈ ಉಮಾಮಹೇಶ್ವರಿ ಹೆಸರನ್ನು ನೀವು ಇಡೀ ಭಾರತ ದೇಶದಲ್ಲಿ ಕೊಂಡೊಯ್ಬೇಕು. ನಾನು ಕಿವಿ ಮಾತನ್ನು ಹೇಳುತ್ತಾ ತಮಗೆಲ್ಲ ಶುಭವಾಗಲಿ. ಒಳ್ಳೆ ರೀತಿ ಹಾಡಿ ಅದೇ ರೀತಿ ಇವತ್ತಿನ ಈ ಕಾರ್ಯ ನಮ್ಮ ಉದ್ಘಾಟಕರು ಹೇಳಿದರು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತೇಳಿ, ಇವತ್ತು ಯಶಸ್ವಿಯಾಗಿ ನಡೀಲಿ, ಒಂದು ನಮಗೆ ಇಡೀ ಜಿಲ್ಲೆಗೆ ಒಂದು ಮಾದರಿಯಾಗಿ ಆಗಲಿ ಅಂತೇಳಿ ನಾನು ಹಾರೈಸುತ್ತಾ ತಮಗೆಲ್ಲರಿಗೂ ನಾನು ಧನ್ಯವಾದ ಸಮರ್ಪಿಸುತ್ತೇನೆ. ಅವಕಾಶಕ್ಕೆ ವಂದಿಸುತ್ತಾ ಕ್ರೀಡಾಂಗಣದ ಉದ್ಘಾಟನೆಯನ್ನು ನಮ್ಮ ಹಿರಿಯರಾದಂಥ ಈಶ್ವರನ್ನ ನೆರವೇರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಅದರೊಟ್ಟಿಗೆ ಎಲ್ಲ ನಮ್ಮ ಅತಿಥಿ ಮಹೋದಯರು ಕ್ರೀಡಾಂಗಣಕ್ಕೆ ತೆರಳಿ ಈ ಒಂದು ತೆಂಗಿನಕಾಯಿ ಒಡೆದ್ರ ಮೂಲಕ ಈ ಒಂದು ಕ್ರೀಡಾಂಗಣದ ಉದ್ಘಾಟನೆಯನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ನಮ್ಮ ಆರಾಧ್ಯ ಮನಪಂಚನ ಆ ಮಹಾತಾಯಿ ಉಮಾಮಹೇಶ್ವರಿ ಅಂಚನೆ ನಮ್ಮ ಮುಲ್ಪನೆ ನೆರೆಕಟ್ಟಿತ್ತು ನಮ್ಮನ್ನು ರಕ್ಷಣೆ ಮಲ್ಪನೆ ಅಪ್ಪ ಭದ್ರಕಾಳಿ ಮಹಾಕಾಳಿ ಆರ್ನ ಪೂರ್ಣ ಆಕಳ ಅನುಗೊಂಡು ಆಶೀರ್ವಾದ ದೆತೊಂದು ಇನಿ ನಡಪನ ಈ ಮ್ಯಾಟ್ ಕಬಡ್ಡಿ ಉದ್ಘಾಟನೆ ಆಪಂಚಿನ ಈ ಸಮಯಡು ವಾತರದ ದೋಷೋಪ್ಪೆರ್ಯಾರು ಲೋಪೋಪ್ಪೆರ್ಯಾರು ಆ ಲೋಪ ದೋಷ ಎತ್ತನಲ್ಲ ಸರ್ವಶಕ್ತಿನ ಆ 2 ಶಕ್ತಿಲು ಆ ಲೋಪ ದೋಷನ ಪೂರ ಪರಿಹಾರ ಮಂತದೆ. ಇನಿ ಗೊಬ್ಬುನಂಚಿನ ಪೂರ ಕ್ರೀಡಾ ಅನ್ನೋಕ್ಲೆಗೆ ಇವೇ ಥರದ ತೊಂದರೆ ಬರದ್ಲಕ ಅಕ್ಲ ರಕ್ಷಾ ಕವಚ ಪಾಡ್ದು ಶ್ರೀರಕ್ಷಣೆ ಅಕ್ಲ ಮಲ್ಪೋಡು ರಕ್ಷಣೆ ಪಾಡು ಮಲ್ಪಡ್ಬಾರ್ದು ನಮ್ಮ ಮಾತೆಲ್ಲ ಈ ನಿತ್ತಿನ ನಮ್ಮ ಮಾತೆಲ್ಲ ದೇವರ ಪ್ರಾರ್ಥನೆ ಮಂತದೆ. ಅಕ್ಲ ಮಾತೆಲ್ಲ ಪರವಾದ ಈ ಭೂಮಿಗೆ ತಾರಾಯನಿಗಳು ಪಾಡೋದಿಲ್ಲ. ಕ್ರೀಡಾಂಗಣದ ಉದ್ಘಾಟನೆ ಇನ್ನು ಕೆಲವು ಕ್ಷಣಗಳಲ್ಲಿ ಕ್ರೀಡಾಕೂಟ ಪ್ರಾರಂಭ. ಪ್ರಭಾ ಪಂದ್ಯಾಟಕ್ಕಾಗಿ ಸುಖ ಜೂನಿಯರ್ಸ್ ಹಾಗೂ ಹನುಮಾನ್ ಕುತ್ತಾರ್ ತಂಡವು ದಯವಿಟ್ಟು ಈ ಮ್ಯಾಟ್ ಕಬಡ್ಡಿ ಪಂದ್ಯಾಟವನ್ನು ಇವತ್ತು ನಾವು ಆರಾಧನೆ ಮಾಡತಕ್ಕಂಥ ಆ ಮಹಾತಾಯಿ ಉಮಾಮಹೇಶ್ವರಿ ಮತ್ತು ಇಲ್ಲಿ ಈ ಭಾಗದಲ್ಲಿ ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥ ಮಹಾಕಾಳಿ ತಾಯಿಯ ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಬಹುಶಃ ನಾವು ಉದ್ಘಾಟನೆ ಮಾಡುವಂಥ ಆ ದೊಡ್ಡ ಶಕ್ತಿವಂತರು ಏನೂ ಅಲ್ಲ, ಆ ತಾಯಿಯವರು ಇಬ್ಬರು ತಾಯಿಯವರು ನಮಗೆ ಆ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಈ ಕಬಡ್ಡಿ ಟೀಮ್ನ ಉದ್ಘಾಟನೆ ಮಾಡುವಂಥ ಮೊದಲು ಮಾಡಿದ ಕೂಡಲೇ ನಮ್ಮ ಈ ಕ್ರೀಡಾಂಗಣ ಇಲಾಖೆಯ ಈ ಜಿಲ್ಲೆಯ ಮುಖ್ಯಸ್ಥರು ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಹಿತವಚನವನ್ನು ನೀಡಿದ್ದಾರೆ. ಬಹುಶಃ ಇವತ್ತು ಮಕ್ಕಳು ಅದನ್ನು ಕೇಳಿದ್ದಾರಾ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ಇಷ್ಟು ನಾನು ಅದನ್ನು ಪ್ರತಿಪಾದನೆ ಮಾಡಿಸ್ತೇನೆ. ಇವತ್ತು ಏನು ವಿದ್ಯೆಯೊಟ್ಟಿಗೆ ಏನು ಸ್ಪೋರ್ಟ್ಸ್
ಏನು ಯಾವುದೋ ಸ್ಪೋರ್ಟ್ಸ್ ಆಗಿರ್ಬೋದು, ಕಬಡ್ಡಿ ಆಗಲಿ, ಫುಟ್ಬಾಲ್ ಆಗಲಿ, ಹಾಕಿ ಆಗಲಿ, ಇನ್ನಿತರ ಯಾವುದೇ ಕ್ರೀಡೆ ಆಗಲಿ, ಈ ಕ್ರೀಡೆಯಲ್ಲಿ ನಮ್ಮ ದೇಹಕ್ಕೆ ಭಾಳಷ್ಟು ಶಕ್ತಿ ತುಂಬುತ್ತದೆ, ಆರೋಗ್ಯವನ್ನು ಸಿಗ್ತದೆ, ಮಾನಸಿಕ ನೆಮ್ಮದಿಯನ್ನು ಸಿಗ್ತದೆ ಮತ್ತು ಮನಸ್ಸು ಸ್ಥಿತವಾಗಿ ನಿಲ್ತದೆ. ಇದು ನಾವೆಲ್ಲರೂ ಕಂಡುಕೊಂಡಂಥ ಒಂದು ವಿಚಾರ. ನಾನು ಕೂಡ ಸಣ್ಣದಿರುವಾಗಲೇ ಆನಂದಾಶ್ರಮ ಶಾಲೆಯಲ್ಲಿ ಪ್ರಥಮ ಬಾರಿಗೆ 6ನೇ ಕ್ಲಾಸ್ನಲ್ಲೇ ಜೂನಿಯರ್ ಕಬಡ್ಡಿ ಟೀಮ್ಗೆ ಸೆಲೆಕ್ಷನ್ ಆಗಿದೆ. ಆದರೆ ನಮ್ಮಲ್ಲಿ ಏಕಾಗ್ರತೆ ಬೇಕು. ಏಕಾಗ್ರತೆ ಇಲ್ಲದಿದ್ದರೆ ಅದು ಏನು ಮಾಡಲಿಕ್ಕಾಗೋದಿಲ್ಲ. ಈಗ ಹೇಳಿದ್ರು ನಮ್ಮ ಗೋಪಿನಾಥ್ರವರನ್ನು ನೋಡಿದಾಗ ಅವರ ದೇಹವನ್ನು ನೋಡುವಾಗ ಅವರು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಕಾಣ್ತಾರೆ. ಅವರಿಂದ ತಾನು ಇಲ್ಲಿಗೆ ಮುಗಿಬಾರ್ದು, ಇನ್ನೂ ಮುಂದಕ್ಕೆ ಹೋಗಬೇಕಾದ್ರೆ ಈ ಮಕ್ಕಳನ್ನು ಪ್ರೋತ್ಸಾಹ ಕೊಡಬೇಕಂತ ಹೇಳಿದರು. ಬಹುಶಃ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಈ ಕಬಡ್ಡಿ ಅಸೋಸಿಯೇಷನ್ನ ಎಲ್ಲ ಅಧ್ಯಕ್ಷರಾಗಲಿ, ಗೌರವ ಅಧ್ಯಕ್ಷರಾಗಲಿ, ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಈ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ನಮ್ಮ ಕ್ಷೇತ್ರದ ಶಾಸಕರು, ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ UT ಖಾದರ್ ಅವರು ಬೆನ್ನೆಲುಬಾಗಿ ನಿಂತು ನಮಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಇವತ್ತು ಭಾಳಷ್ಟೇ ಇವರು ನಮ್ಮ ಅಧಿಕಾರಿಗಳು ಹೇಳಿದಾಗ ಯಾವಾಗಲೇ ಬರಬೇಕಿತ್ತು, ಕಾರಣಾಂತರಗಳಿಂದ ಈ ಮ್ಯಾಟು ಭಾಳಷ್ಟು ಹಿಂದಕ್ಕೆ ಹೋಯಿತು. ಭಾಳಷ್ಟು ಒತ್ತಡವನ್ನು ಕೂಡ ಹಾಕಿದರೂ ಕೂಡ ನಾನಾ ಕಾರಣಗಳಿಂದ ಅದು ಮುಂದಕ್ಕೆ ಹೋಗ್ತದೆ. ಆದರೆ ಅಧಿಕಾರಿಯವರು ಹೇಳಿದ್ದು ನಮಗೆ ಭಾಳ ಸಂತೋಷವಾಯಿತು. ತಾನು ಕೂಡ ಪ್ರಯತ್ನ ಮಾಡಿದ್ದೇನೆ. ಆದಷ್ಟು ಬೇಗ ಮುಂದಿನ ವಾರದಲ್ಲಿ ನಮಗೆ ಈ ಕಬಡ್ಡಿ ಅಸೋಸಿಯೇಷನ್ನ ಈ ಮ್ಯಾಟನ್ನು ಬಂದು ಮುಟ್ತದೆ ಎಂಬಂಥ ಒಂದು ಮಾತನ್ನು ಕೊಟ್ಟಾಗ ನಮಗೆಲ್ಲರಿಗೂ ಬಹಳ ಸಂತೋಷ ಆಯಿತು. ನಿಮಗೆ ಆ ದೇವರು ಆಶೀರ್ವಾದ ನೀಡಲಿ, ಇನ್ನೂ ಕೂಡ ಇಂಥ ರೀತಿಯಲ್ಲಿ ಜನಸೇವೆಯನ್ನು, ಯುವಕರಿಗೆ ಸೇವೆ ಮಾಡುವಂಥ ಶಕ್ತಿಯನ್ನು ನೀಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಕ್ಕಳು ಇಷ್ಟೇ ಆಲೋಚನೆ ಮಾಡಿ, ನೀವು ಯಾವುದೇ ಒಂದು ರೀತಿಯ ದುಶ್ಚಟಕ್ಕೆ ಭಾಗವಹಿಸಬೇಡಿ. ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹಾಗೆ ಉಂಟು, ಇಲ್ಲಿ ಹೀಗೆ ಉಂಟು, ಅಲ್ಲಿ ಹಾಗೆ ಹೀಗೆ ಮಾಡುವಂಥ ಹೋಗುವುದು. ನಿಮ್ಮ ತಾಯಿ ತಂದೆಯವರಿಗೆ ನಿಮ್ಮ ಕರ್ತವ್ಯದ ಪರಿಣಾಮದಿಂದ ಹಾಳಾಗ್ತೀರಿ. ಮತ್ತು ನೀವು ಮಾರ್ಗದಲ್ಲಿ ಬಿದ್ದು ಏನೇನೋ ಮಾಡಿಕೊಂಡು ಹೋಗ್ತೀರಿ. ಆದ್ದರಿಂದ ಯುವಕರಿಗೆ ನಾನು ಇಷ್ಟು ಹೇಳ್ತೇನೆ, ಯಾರು ಹೇಳಲಿ, ಯಾರು ಏನಾದ್ರು ಮಾಡಲಿ, ನಿಮ್ಮನ್ನು ಅಲ್ಲಿಗೆ ಕರೆದ್ರು ಇಲ್ಲಿಗೆ, ನೀವು ನಿಮ್ಮ ವಿದ್ಯೆ ಮತ್ತು ನಿಮ್ಮ ಸ್ಪೋರ್ಟ್ಸು ಮತ್ತು ನಿಮ್ಮ ಮನೆ, ಈ ಮೂರನ್ನು ನೀವು ಕಾಪಾಡಿಕೊಳ್ಳಿ. ನಿಮಗೆ ದೇವರು ಭಾಳಷ್ಟು ಶಕ್ತಿಯನ್ನು ಕೊಡ್ತಾರೆ. ದೇವರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ, ನಿಮ್ಮ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾರೆ. ಈ ಅಕಾಡೆಮಿಯ ವತಿಯಿಂದ ಇಲ್ಲಿ ಕಲಿತಂಥ ಮಕ್ಕಳಿಗೆ ನಮ್ಮ ಅಕಾಡೆಮಿಯ ವತಿಯಿಂದ ಏನೆಲ್ಲ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಉಂಟೋ ಅದನ್ನೆಲ್ಲವನ್ನು ಆ ಸಹಾಯ ಸಹಕಾರ ಮಾಡ್ತಾರೆ. ಈ ಸಹಾಯ ಸಹಕಾರಕ್ಕೆ ನಮಗೆಲ್ಲರಿಗೂ ಪ್ರೋತ್ಸಾಹರಾದಂಥ UT ಖಾದರ್ ಅವರಿಗೆ ನಾನು ಹೃತ್ಪೂರ್ವಕವಾದ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಆದ್ದರಿಂದ ಅವರು ಈಗಾಗಲೇ ಕೆಲವೇ ನಿಮಿಷದಲ್ಲಿ ಬರ್ತಾರೆ. ಆದ್ದರಿಂದ ಇವತ್ತಿನ ಕಾರ್ಯಕ್ರಮವನ್ನು ನಡೆಯುವಾಗ ಅವರು ಬಂದು ಈಗಲೇ ಹೋಗ್ತಾರೆ. ಆದ್ದರಿಂದ ನಾವು ಎಲ್ಲರೂ ಯುವಕರು ಮುಂದಿನ ತಮ್ಮ ಜೀವನದ ದಾರಿಯನ್ನು ಹುಡುಕುವಂಥ ಒಂದು ಕಬಡ್ಡಿ ಟೀಮಿಗೆ ನೀವು ಸಿಲೆಕ್ಟ್ ಆಗ್ತೀರಿ. ನಮ್ಮ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ತಾವು ಆಯ್ಕೆಯಾಗಿರಿ ಅಂತ ಹೇಳಿಕೊಂಡು ನಾನು ತಮಗೆಲ್ಲರಿಗೂ ಇಬ್ಬರು ತಾಯಿಯವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿಕೊಂಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಕಾಡೆಮಿಗೆ ಅಸೋಸಿಯೇಷನ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನಿಮ್ಮೆಲ್ಲರ ಮುಂದೆ ನಿಂತಂಥ ಹೇಗೆ ಕಾಣ್ತಾರೆ ಚಲನಚಿತ್ರದ ನಟ ಗಣೇಶ್ ಕಾಪಿಕಾಡು, ಬಹಳ ಚಂದವಾಗಿ ಅಂತಹ ಬಟ್ಟೆಯನ್ನು ಹಾಕಿಕೊಂಡು ಬಂದಿದ್ದಾರೆ. ಅವರನ್ನು ಯಾರು ಸ್ವಾಗತ ಮಾಡಲಿಲ್ಲ, ನಮ್ಮೆಲ್ಲರನ್ನು ಅವರು ಸ್ವಾಗತ ಮಾಡಿದ್ದಾರೆ. ಅವರಿಗೆ ನಾನು ನಮ್ಮ ಕಬಡ್ಡಿ ಅಕಾಡೆಮಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ ನಮ್ಮ ಸಿರಿಲ್ರವರು ಅವರಿಗೆ ಹೂಗುಚ್ಛವನ್ನು ನೀಡಿ ಅವ್ರನ್ನ ಗೌರವಿಸಿದ್ದಾರೆ. ಭಾಳ ಸಂತೋಷ ಆಯಿತು ಸಿರಿಲ್ರವರೇ, ಮಾನಸಿಕವಾಗಿ. ಆದ್ದರಿಂದ ಈ ಇಡೀ ಸಂಸ್ಥೆಗೆ ನಮಗೆಲ್ಲರಿಗೂ ಆ ತಾಯಿಯವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅದರ ಯಾವುದೇ ಒಂದು ಲೋಪದೋಷಗಳು ಆಗದಂತೆ ನಡೀತದೆ ಅಂತ ಹೇಳಿಕೊಂಡು ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ನಾನು ಮಗದೊಮ್ಮೆ ಈಶ್ವರನ ಆಶೀರ್ವಾದ ಕೇಳ್ತಿದ್ದೇನೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಕಾರ್ಯಕ್ರಮ ಈಶ್ವರನ ಶುಭಾಂಶನೇ ಪಂದ್ಯಾಟದ ಯಶಸ್ಸಿಗೆ ಕಾರಣಕರ್ತ. ಖಂಡಿತವಾಗಿ ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಆಯ್ಕೆ ಪ್ರಕ್ರಿಯೆ, ಅದರ ಬಗ್ಗೆ ನಮ್ಮ ಅಧ್ಯಕ್ಷರಾದ ಗೋಪಿನಾಥ್ ಕಾಪಿಕಾಡು ಒಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಅಕಾಡೆಮಿಯ
3ನೇ ವರ್ಷ ಕಳೆದು ಈಗ 4ನೇ ವರ್ಷದ ಅಂಬೆಕಾಲು ಹಿಡಿದಿದೆ. ಈ 3 ವರ್ಷದಲ್ಲಿ ಹಲವಾರು ಕ್ರೀಡಾಪಟುಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಗುತ್ತಿದ್ದಾರೆ. ಹಾಗೆ ನಮ್ಮ ಅಕಾಡೆಮಿ ಖಾಲಿ ನಮ್ಮ ಅಕಾಡೆಮಿಗೆ ಮಾತ್ರ ಸೀಮಿತವಾಗಿಲ್ಲ, ನಾವು ಅದರ ಚಿಂತನೆಯನ್ನು ಸ್ವಲ್ಪ ಜಿಲ್ಲೆಗೂ ಪಸರಿಸಿದ್ದೇವೆ. ಕೆಲವು ಪಂದ್ಯಾಟ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅದರ ಪಂದ್ಯಾಟ ಕೆಲವೊಂದು ಕಾರಣಗಳಿಂದಾಗಿ ನಿಂತಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ನಡೆಯಲಿದೆ ರಾಷ್ಟ್ರ ಮಟ್ಟದಲ್ಲಿ. ಹಾಗೆ ಅಕಾಡೆಮಿಯ ಧ್ಯೇಯ ಉದ್ದೇಶ ಸಣ್ಣ ಎಳೆಯ ಮಕ್ಕಳನ್ನು ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ಸಮಾಜಕ್ಕೆ ಹಾಗೂ ಅವರ ತಂದೆ ತಾಯಿಗೆ ಒಂದು ಉನ್ನತ ಹೆಸರು ತರುವ ಚಿಂತನೆಯಲ್ಲಿ ಉತ್ತಮ ಪ್ರಜೆಯಾಗಿ ಬೆಳೆಸುವ ಅಕಾಡೆಮಿಯ ಈ ಚಿಂತನೆಗೆ ಹಲವಾರು ಮಕ್ಕಳ ತಂದೆ ತಾಯಿರು ನಮಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ನಮ್ಮ ಎಲ್ಲ ಚಿಂತನೆಯು ಯಾವುದೇ ವೈಯಕ್ತಿಕ ಲಾಭ ಆಗಿ ಸ್ವಾರ್ಥಕ್ಕಾಗಲಿ ಅಲ್ಲ, ಯಾರನ್ನೂ ದ್ವೇಷ ಕಟ್ಟಲಿಕ್ಕೆ ಕೂಡ ಅಲ್ಲ. ಪ್ರೀತಿ ವಿಶ್ವಾಸ, ಗೆಳೆ ಎಂದೇ ಸ್ನೇಹ, ಸ್ನೇಹದೊಂದಿಗೆ ಬೆಳೆಯಬೇಕೆಂಬ ನಮ್ಮ ಚಿಂತನೆ. ಕೆಲವೊಂದು ವಿಚಾರ ಭಿನ್ನಾಭಿಪ್ರಾಯ ಮನೆಯಲ್ಲೇ ಬರ್ತದೆ ಅಣ್ಣ ತಮ್ಮಂದಿರ ಹತ್ರ. ಹಾಗೆ ಕ್ರೀಡೆಯಲ್ಲಿ ಕೂಡ ಕೆಲವೊಂದು ಭಿನ್ನಾಭಿಪ್ರಾಯ ಬಂದಿದೆ. ಅಸೋಸಿಯೇಷನ್ ಆಗಲಿ ಇನ್ನಿತರ ಕಾರಣಗಳಾಗಲಿ ದೇವರ ದಯಿಂದ ಮುಂದಿನ ದಿನಗಳಲ್ಲಿ ಅದೆಲ್ಲ ಸರಿಯಾಗಿ 10 ಮಕ್ಕಳ ತಾಯಿಯಾಗಿ ನಾವು ಎಲ್ಲ ಒಟ್ಟುಗೂಡಿ ಈ ಕ್ರೀಡೆಯನ್ನು ಬೆಳೆಸುವ ಚಿಂತನೆಯಲ್ಲಿ ಇದ್ದೇವೆ. ಆದ್ದರಿಂದ ಅಕಾಡೆಮಿಯ ಚಿಂತನೆ ಖಾಲಿ ಅಕಾಡೆಮಿಗೆ ಸೀಮಿತವಾದ ಜಿಲ್ಲೆಯಲ್ಲಿ ಸಹ ಪಸರಿಸಿ ಜಿಲ್ಲಾ ಮಕ್ಕಳಿಗೆ ನಮ್ಮ ಇಲ್ಲೀಗ ನಿಮಗೆ ಗೊತ್ತುಂಟು ಎಲ್ಲ ಕ್ರೀಡಾ ಬಂದ ಮಕ್ಕಳಿಗೆಲ್ಲ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನವರು ಬಂದು ಹೊರಗಿನ ಮಕ್ಕಳು ಇಲ್ಲಿ ಹೆಸರುವಾಸಿಯಾಗ್ತಿದ್ದಾರೆ. ನಮ್ಮ ಮಕ್ಕಳಿಗೆ ಅವಕಾಶ ಕಮ್ಮಿ. ಆ ಚಿಂತನೆಯಲ್ಲಿ ನನ್ನ ಚಿಂತನೆ ಅದೇ ಮಾತ್ರ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳು ಇಲ್ಲಿ ಬೆಳಗಬೇಕು. ಯಾರೋ ಬಂದು ಇಲ್ಲಿ ಬೆಳಗುತ್ತಾರೆ, ಹಾಗೆ ಏನು ನಮ್ಮ ಮಕ್ಕಳು ಬೆಳಗುವುದಿಲ್ಲ. ಆ ಒಂದು ಪರಿಕಲ್ಪನೆ ಮಾತ್ರ ನನ್ನಲ್ಲಿದ್ದದ್ದು. ಯಾವುದೇ ಕ್ರೀಡಾಕೂಟಲಾಗಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳಿಗೆ ಅವಕಾಶ ಕಮ್ಮಿ. ಅದರ ಬಗ್ಗೆ ಹೇಳುತ್ತಿದ್ರೆ ಕೆಲವೊಂದು ವಿದ್ಯಾಸಂಸ್ಥೆಗಳು ಒಳ್ಳೊಳ್ಳೆ ಆಟಗಾರರನ್ನು ಹೊರಗಿನಿಂದ ಆಮದು ಮಾಡಿ ತಮ್ಮ ಸಂಸ್ಥೆಯಲ್ಲಿ ಆಡಿ ಆ ಮಕ್ಕಳು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪಂದ್ಯಗಳಲ್ಲಿ ಆಡುವಾಗ ಒಂದು ಸಂಸ್ಥೆಯಲ್ಲಿ 10-15 ಮಕ್ಕಳನ್ನು ಒಳ್ಳೆ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ ಅವರು ಮಾಡುವಾಗ ನಮ್ಮ ಈ ಮಕ್ಕಳಿಗೆ 1-2-3 ಮಕ್ಕಳು ಇರ್ಬೋದು ಒಂದೊಂದು ತಂಡದಲ್ಲಿ ಒಳ್ಳೆ ಮಕ್ಕಳು, ಅವರೊಡನೆ ಅವರಿಗೆ ಚಾಲೆಂಜ್ ಮಾಡಲಿಕ್ಕೆ ಆಗುದಿಲ್ಲ, ಎಳೆಯ ಮಕ್ಕಳಾಗಿರ್ತಾರೆ. ಸೊ ಅವಕಾಶ ಆಗ ಕಮ್ಮಿ ಆಗ್ತದೆ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳಿಗೆ ಕೂಡ ಅವಕಾಶ ಸಿಗಬೇಕೆಂಬ ಚಿಂತನೆಯಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಒಂದು 6-8 ಮಕ್ಕಳಿಗೆ ನಾವು ಅವಕಾಶ ಮಾಡಿಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಅಕಾಡೆಮಿಯ ತಂಡ ಒಂದು ರಾಜ್ಯ ಮಟ್ಟದ ಪಂದ್ಯಾವಳಿಗೆ ಕೆಲವೊಂದು ಆಯ್ಕೆ ಪಂದ್ಯಾವಳಿಗೆ ನಾವು ಈ ತಂಡವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಆಯ್ಕೆಯನ್ನು ಮಾಡ್ತಿದ್ದೇವೆ. ಈ ಆಯ್ಕೆ ಹೇಗೆ ಅಂದರೆ ಇವತ್ತಿನ ಟೂರ್ನಮೆಂಟಲ್ಲಿ ಅದು ನಮ್ಗೆ ಗೊತ್ತಾಗ್ತದೆ ಯಾರು ಹೇಗೆ ಇದ್ದಾರೆ ಅಂದರೆ ಒಂದೇ ರೈಡಲ್ಲಿ ನಮಗೆ ಅವರನ್ನು ಆ ಕ್ರೀಡಾಪಟು ಹೇಗೆ ಅಂತ ತಿಳಿಲಿಕ್ಕೆ ಆಗ್ತದೆ. ಆ ಆಯ್ಕೆ ಮಾಡಿದ ನಂತರ ಕೆಲವೊಂದು ಮಾನದಂಡಗಳಿವೆ. ತಮ್ಮ ಪೋಷಕರು ನಮ್ಮಲ್ಲಿ ಬರಬೇಕಾಗ್ತದೆ, ಬಂದು ಕೆಲವೊಂದು ಮಾನದಂಡ ಇದೆ, ಅದಕ್ಕೆಲ್ಲ ಒಪ್ಪಿಕೊಂಡು ಸೈನ್ ಮಾಡಬೇಕಾಗ್ತದೆ. ಅದರ ನಂತರ ನಿಮಗೆ ಒಂದು ಇನ್ಶೂರೆನ್ಸ್ ಕವರ್ ಮಾಡ್ತೇವೆ. ನಾವು ಟೂರ್ನಮೆಂಟ್ ಹೋಗೋದಕ್ಕಿಂತ ಮುಂಚೆ ಒಂದು ಇನ್ಶೂರೆನ್ಸ್ ಕವರೇಜ್ ಇಡೀ ತಂಡಕ್ಕೆ. ಸೊ ನಾವು ಯಾವುದೇ ಒಂದು ಉದ್ದೇಶ ಇಟ್ಟರೂ ಕೂಡ ನಮ್ಮ ಕ್ರೀಡಾಪಟುಗಳ ಭವಿಷ್ಯದ ಬಗ್ಗೆ ಚಿಂತನೆ ಇಟ್ಟು ನಾವು ಮಾಡ್ತಿದ್ದೇವೆ. ಸೊ ಅಂತೆಲ್ಲ ಚಿಂತನೆ ಇರುವಾಗ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ, ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳಾಗಿ ನೀವು ಇಲ್ಲಿಯ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳಗೆಂಬ ನಮ್ಮ ಆಶಯಕ್ಕೆ ನಿಮ್ಮ ಸಹಕಾರ ಅಗತ್ಯ. ಅದೇ ರೀತಿ ಈಗ ಹಲವಾರು ಕಾರ್ಯಕ್ರಮಗಳು ನಾವು ಮಾಡಿದ್ದೇವೆ ಸಮಾಜಕ್ಕೆ ಬೇಕಾಗಿ. ಖಾಲಿ ನಾವು ಕ್ರೀಡೆ ಅಲ್ಲ, ಸಾಮಾಜಿಕ ಧಾರ್ಮಿಕ ಎಲ್ಲ ಚಿಂತನೆಯನ್ನು ಒಳಗೊಂಡು ನಾವು ನಮ್ಮ ಅಕಾಡೆಮಿಯನ್ನು ಬೆಳೆಸುತ್ತಿದ್ದೇವೆ. ಅದೇ ರೀತಿ ನಿಮಗೆ ಗೊತ್ತಿದ್ದಾಗೆ ಒಂದು 3 ತಿಂಗಳ ಹಿಂದೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಕ್ರೀಡಾಪಟುಗಳಿಗೆ ಒಂದು ಭವಿಷ್ಯದ ಚಿಂತನೆ, ಒಂದು ಉದ್ಯೋಗದ ಚಿಂತನೆ ಅಂದರೆ BPEd ಕೋರ್ಸ್, ದೈಹಿಕ ತರಬೇತಿ, ವೃತ್ತಿಪರ ತರಬೇತಿ ಶಿಕ್ಷಣ, ಅದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಇದೆ, ಮತ್ತೊಂದು ಪ್ರೈವೇಟಲ್ಲಿದೆ. ಈ ಮಂಗಳೂರು ವಿಶ್ವವಿದ್ಯಾಲಯ ಅಂದರೆ ಫೀಸ್ ಕಮ್ಮಿ, ಅರ್ಹತೆ ಇದ್ದವರಿಗೆ, ಮೆರಿಟ್ ಇದ್ದವರಿಗೆ ಸಣ್ಣ ಹಣದಲ್ಲಿ, ಹಣ ಇಲ್ಲದೆ ಕೂಡ ಆಗ್ತದೆ, ಅಷ್ಟು ಸಣ್ಣ ಇದರಲ್ಲಿ ಒಂದು ವೃತ್ತಿಪರ ಜೀವನ ಅವರಿಗೆ ನಡೆಸಲು ಈ ಕೋರ್ಸಿಂದ ಆಗ್ತದೆ. ಅದರಲ್ಲಿ ಎಷ್ಟೋ ನಮ್ಮ ಕಬಡ್ಡಿ ಪಟುಗಳು ವೃತ್ತಿಪರ ಶಿಕ್ಷಣ ಪಡೆದು ದೈಹಿಕ ಶಿಕ್ಷಕರಾಗಿ ಜೀವನ ಸಾಗಿಸುತ್ತಿದ್ದಾರೆ. ಅಂತ ಒಂದು ಶಿಕ್ಷಣವನ್ನು ನಿಲ್ಲಿಸುವ ಹುನ್ನಾರ ನಡೆಯಿತು ಅಲ್ಲ. NECET ಎಂಬ ನ್ಯಾಷನಲ್ ಟೀಚರ್ಸ್ ಅದರ ಮಾನದಂಡಗಳನ್ನು ಫಾಲೋ ಅಪ್ ಮಾಡದ ಕಾರಣ ಅದು ನಿಲ್ಲಿಸುವ ಹಂತಕ್ಕೆ ಬಂದಿದೆ. ನಿಲ್ಲಿಸಿ ಆಗಿದೆ 1 ವರ್ಷ. ಆ ನಿಲ್ಲಿಸಿದ ವರ್ಷ ಕೂಡ ನಾವು ಅದಕ್ಕೆ ಬೇಕಾಗಿ ಹಲವಾರು ಬಾರಿ ಪ್ರಯತ್ನ ಪಟ್ಟು ಅದನ್ನು ಹೇಗಾದರೂ ಮಾಡಿ
ಎಲ್ಲರೂ ಅದರಲ್ಲಿ ನಾವು ಅಂತೇಳಿ ಅಲ್ಲ, ಹಲವಾರು ಮಂದಿ ಅದಕ್ಕೆ ಪ್ರಯತ್ನ ಪಟ್ಟು ಅದು ರೀಓಪನ್ ಆಯಿತು. ಪುನಃ ಈ ವರ್ಷ ಕೂಡ ಅದು ಸ್ಥಗಿತಗೊಳ್ಳುವ ಸ್ಥಿತಿಯಲ್ಲಿತ್ತು, ಸ್ಥಗಿತಗೊಂಡಿತ್ತು. ಆ ವಿಚಾರ ತಿಳಿದ ಕೂಡಲೇ ನಾವು ಅಕಾಡೆಮಿ ಹಾಗೂ ಹಲವಾರು ಸಂಸ್ಥೆಗಳು ಕೂಡ ಅದಕ್ಕೆ ಆಕ್ಟಿವ್ ಆಗಿ ಕಾರ್ಯಪ್ರವರ್ತನ ಮಾಡಿದೆವು. ಅದರಲ್ಲಿ ನಮ್ಮ ಶಾಸಕರಾದ UT ಖಾದರ್ ಸರ್ ನೇರ ಅದಕ್ಕೆ ಧುಮುಕಿ ಒಂದು ಬಾರಿ ಅದನ್ನು ಮಾಡುವಂತಲೇ ಆಯಿತು. ಪುನಃ ವಾಪಸ್ ಸ್ಥಗಿತಗೊಂಡಾಗ ಪುನಃ ಸೀದಾ VC ಹತ್ರ ಹೋಗಿ ಉಪಕುಲ ಹತ್ರ ಹೋಗಿ ಕೂತುಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲವನ್ನು ನಾವಿದ್ದೇವಲ್ಲಿ ಅದನ್ನು ಕಾರ್ಯಗತ ಮಾಡಿ ಈಗ 10-40 ಮಕ್ಕಳಿಗೆ ಒಂದು ಜೀವನಕ್ಕೆ ದಾರಿಯಾಗುವ ರೀತಿಯಲ್ಲಿ ಆ ಶಿಕ್ಷಣ ಪುನಃ ಕಾರ್ಯಾರಂಭಗೊಂಡಿದೆ. ಇದಕ್ಕಿಂತ ದೊಡ್ಡ ಸಂಗತಿ ನಮಗೆ ಸಂತೋಷ ಸಂಗತಿ ಬೇರೆ ಇಲ್ಲ. ಯಾವ ಕಾರ್ಯ ಮನಸ ಇಚ್ಛೆಯಿಂದ ನಾವು ಮಾಡಬೇಕಂದ್ರೆ ತೀರ್ಮಾನ ಮಾಡ್ತೇವಾ, ಖಂಡಿತ ಅದು ಆಗ್ತದೆ. ಎಲ್ಲರ ಸಹಕಾರ, ಸತ್ಯ ಧರ್ಮದಲ್ಲಿ ನಾವು ಯಾವ ದಾರಿಯಲ್ಲಿ ಹೋಗ್ತದೆ ಅದಕ್ಕೆ ದೇವರದು, ನಮ್ಮ ಹಿರಿಯವರದು, ನಮ್ಮ ಒಟ್ಟಿಗಿರುವವರ ಎಲ್ಲ ಸಹಕಾರ ಖಂಡಿತ ದೊರಕುತ್ತದೆ. ಅದೇ ರೀತಿ ಇವತ್ತಿನ ದಿನ ನಮ್ಮ ಒಂದು ಒಳ್ಳೆಯ ಕಾರ್ಯಕ್ರಮ. ನನ್ನ ಚಿಂತನೆಯಲ್ಲಿ ಈ 35 ವರ್ಷದ ಕ್ರೀಡಾ ಜೀವನದಲ್ಲಿ ಭಾರತದಲ್ಲಿ ಇಂಥ ಒಂದು ಯೋಜನೆ ಅಂದರೆ ಕ್ರೀಡಾ ರಕ್ಷಾ ಕವಚ ಯೋಜನೆ ಅಂತೇಳಿ, ಇದು ನನ್ನ ಭಾರತ ದೇಶದಲ್ಲಿ ಇರ್ಲಿಕ್ಕಿಲ್ಲ. ಇದು ಫಸ್ಟ್ ಟೈಮ್ ನನ್ನ ಚಿಂತನೆಯಲ್ಲಿ. ಅದು ಯಾಕೆ ಬಂದಂದ್ರೆ, ನಾವು ಈ ಅಕಾಡೆಮಿ ಶುರು ಮಾಡುವಾಗ ನಮ್ಮ ಹಿರಿಯವರಾದ ಈಶ್ವರಣ್ಣ ಎಲ್ಲರೂ ಸೇರಿ ನಾವೊಂದು ಮನವಿ ಕೊಟ್ಟಿದ್ರು 3 ವರ್ಷ ಮುಂಚೆ ನಮ್ಮ ಶಾಸಕರಿಗೆ. ಸರ್, ಈಗೀಗ ನಾವು ಕಬಡ್ಡಿ ಅಕಾಡೆಮಿ ಮಾಡಿದ್ದೇವೆ, ನಮ್ಮ ಮಕ್ಕಳಿಗೇನು ಮ್ಯಾಟ್ ಈಗ ಕಬಡ್ಡಿಯ ಇದೆಲ್ಲ ಚೇಂಜ್ ಆಗಿದೆ, ಮಡ್ಡಲ್ಲಿ ಆಟ ನಿಂತಿದೆ ಮ್ಯಾಟಲ್ಲಿ, ಅದಕ್ಕೆ ನಿಮ್ಮ ಇದರಲ್ಲಿ ನಮಗೆ ಒಂದು ಅನುದಾನದಲ್ಲಿ ನಮಗೆ ಮ್ಯಾಟ್ ಒದಗಿಸಿದ್ರು. ಆಗಲೇ ಅವರು 3 ವರ್ಷ ಮುಂಚೆಲಿ ನಮಗೆ ಆಶ್ವಾಸನೆ ಕೊಟ್ಟಿದ್ರು, ನಾನು ಮಾಡ್ತೇನೆ ನನ್ನ ಇದರಲ್ಲಿ ಬಂದ್ರೆ ಅಂತೇಳಿ. ಅದು ಕಾರ್ಯಗತ 3 ವರ್ಷ ಕಳೆಯಿತು ಅದಕ್ಕೆ ಆಗಬೇಕಿದ್ರೆ. ಆದರೂ ಕೂಡ ಅದರ ಎಲ್ಲ ಪ್ರವರ್ತನೆ ಅವರು ಮಾಡಿ ನಮಗೆ ಅದರ ಬಗ್ಗೆ ತಿಳಿಸ್ತಾ ಇದ್ರು, ಆಗ್ತಾ ಉಂಟು, ಹೀಗೆ ಆಗ್ತಾ ಉಂಟು. ಅದು ಈಗ ಕಾಲಾವಕಾಶ ಬಂದಿದೆ. ಅದಕ್ಕೆ ಮೂಲ ಕಾರಣ ನಮ್ಮ ಪ್ರದೀಪ್ ಸರ್ ಕೂಡ. ಅವರೊಂದು ಕ್ರೀಡಾ ಪ್ರೇಮಿ ಅಂತೇಳಿ ಹೇಳಿದ್ರೆ ಸಾಧ್ಯ ಇಲ್ಲ. ಅವರಿಗೆಲ್ಲ ಅವರಿಂದ ಏನು ಕ್ರೀಡೆಗೆ ಬೇಕೋ ಅದೆಲ್ಲ ಸಹಾಯ ಮಾಡುವ ಒಂದು ಮನಸ್ಥಿತಿ ಇರುವವರು. ಯಾವ ಕ್ರೀಡೆ ಯಾವ ಸಂದರ್ಭದಲ್ಲಿ ಯಾರು ಕರೆದ್ರೂ ಕೂಡ ಆತ್ಮೀಯತೆಯಿಂದ ಬಂದು ಆ ಕಾರ್ಯಕ್ರಮಕ್ಕೆ ಬರುವವರು. ಅಂತ ಒಂದು ಅಧಿಕಾರಿ ಕೂಡ ನಮಗೆ ಕ್ರೀಡಾಧಿಕಾರಿ ನಮ್ಮ ಒಟ್ಟಿಗಿದ್ದಾರೆ. ಈ ಒಳ್ಳೆಯ ಚಿಂತನೆಯಲ್ಲಿರುವಾಗ ಈ ಮ್ಯಾಟ್ ಬಂದರೆ ನಾವು ಏನು ಮಾಡಬೇಕು, ಈ ಮ್ಯಾಟಲ್ಲಿ ನಮ್ಮ ಕ್ರೀಡಾ ಒಂದು ಸಂಸ್ಥೆಗೆ ಹಾಗೂ ಈ ಕ್ರೀಡಾಪಟುಗಳಿಗೆ ಏನಾಗ್ತದೆ. ಆಗ ನಮ್ಮ ಒಂದು ಉದ್ದೇಶ, ನಾವು ಶಾಸಕರಲ್ಲಿ ಮಾತಾಡುವಾಗ ನಾವು ಈ ಮ್ಯಾಟನ್ನು ಯಾವುದಾದ್ರೂ ಒಳ್ಳೆಯ ಸಂಸ್ಥೆ ಕ್ರೀಡಾಪಟು ಒಳಗೆ ನಮ್ಮ ಮ್ಯಾಟನ್ನು ಕೊಟ್ಟು ಅದರಿಂದ ಬರುವ ಸ್ವಲ್ಪ ಆದಾಯವನ್ನು ನಾವು ಜಿಲ್ಲೆಯ ಕ್ರೀಡಾಪಟುಗಳಿಗೆ ಯಾವುದಾದ್ರೂ ತುರ್ತು ಸಂದರ್ಭದಲ್ಲಿ ಅವಘಡ ಸಂಬಂಧಿಸಿದರೆ ನಮ್ಮ ಈ ಫಂಡಿನಿಂದ 5,000 ಇಮಿಡಿಯೇಟ್ ಅವರಿಗೆ ಮುಟ್ಟಿಸುವ ಒಂದು ಪ್ರಯತ್ನ. ಯಾರಿಗೂ ಕೂಡ ಒಂದು ಇಮಿಡಿಯೇಟ್, ಈಗ ಮ್ಯಾಚ್ ಆಗ್ತಾ ಉಂಟು, ಆ ಮಗು ತಾಗಿದ ಮಗುಗೆ ಆರ್ಥಿಕವಾಗಿ ಏನು ಸದೃಢವಲ್ಲ, ಇಮಿಡಿಯೇಟ್ ನಮ್ಮನ್ನು ಕಾಂಟ್ಯಾಕ್ಟ್ ಆದರೆ ಅದರ ಸತ್ಯಾವಸ್ಥೆ ತಿಳಿದ ಕೂಡಲೇ ನಿಮಗೆ ಇಮಿಡಿಯೇಟ್ 5,000 ರಿಲೀಫ್ ನಾವು ಕೊಡ್ತಾ ಇದ್ದೇವೆ. ಅದರ ನಂತರ ಅದಕ್ಕೆ ಬೇಕಿದ್ರೆ ಏನು ಹೆಚ್ಚಿನ ಮೊತ್ತ ಅದಕ್ಕೆ ಏನು ಆ ಸಂದರ್ಭ ನೋಡಿ ಅದಕ್ಕೆ ನಾವು ಅನುಗುಣವಾಗಿ ಮಾಡ್ತಾ ಇದ್ದೇವೆ. ಇಂಥ ಒಂದು ಅವಕಾಶ ಈ ಜಿಲ್ಲೆಯಲ್ಲಿ ಇಷ್ಟವರೆಗೆ ಆಗಲಿಲ್ಲ, ಈ ರಾಜ್ಯದಲ್ಲಿ ಇಷ್ಟವರೆಗೆ ಆಗಲಿಲ್ಲ, ದೇಶದಲ್ಲಿ ನಂಗೆ ಗೊತ್ತಿಲ್ಲ. ಮಾತ್ರ ಇಂಥ ಒಂದು ಅವಕಾಶ ಈ ಕ್ರೀಡೆಯಲ್ಲಿ ಇಷ್ಟು ಪ್ರೋತ್ಸಾಹ ಕೊಡುವ ನಮ್ಮ ಶಾಸಕರು ನಮ್ಮೊಟ್ಟಿಗಿದ್ದಾರೆ, ಎಲ್ಲರೂ ಇದ್ದಾರೆ. ಆದ ಕಾರಣ ನಿಮ್ಮ ಉತ್ತಮ ಭವಿಷ್ಯಕ್ಕೆ, ಖಂಡಿತ ನಾಳಿನ ಉತ್ತಮ ಭವಿಷ್ಯಕ್ಕೆ ಒಂದು ಇದು ಬುನಾದಿ. ಕಾರಣ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳಿಗೆ ಮಾತ್ರ, ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳಿಗೆ ಮಾತ್ರ. ನೀವು ನೋಡ್ತೀರಿ, ನಾನು ಯಾರನ್ನು ಕಬಡ್ಡಿ ಅಂದ್ರೆ ಒಂದು ನೀರಿನ ನದಿಯ ಹಾಗೆ ನೀರು ಹರಿತಾ ಇದ್ದಾರೆ. ಆ ನೀರು ಹೇಗೆ ಬೇಕಾದ್ರೂ ಉಪಯೋಗಿಸ್ಬೋದು, ಯಾರಿಗೆ ಹೇಗೆ ಬೇಕಿದ್ರು. ಒಳ್ಳೆಯ ರೀತಿಯಲ್ಲಿ ಕುಡಿಯುವವರಿಗೆ ಕುಡಿಬಹುದು, ಬೇಡವಾದ ರೀತಿಯಲ್ಲಿ ಮಾಡಬಹುದು, ಯಾವ ರೀತಿ. ಆ ನದಿಯಲ್ಲಿ ಯಾರು ಬೇಕಾದ್ರೆ ಕಬಡ್ಡಿ ಪಂದ್ಯಾಟವನ್ನು ಆಡಿಸಬಹುದು, ಅದಕ್ಕೆ ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ. ಕೆಲವೊಂದು ಅಸೋಸಿಯೇಷನ್ ರಿಸ್ಟ್ರಿಕ್ಷನ್ ಇರ್ಬೋದು, ಮಾತ್ರ ಅವರವರ ಅನುಸಾರ ವೈಯಕ್ತಿಕ ಅನುಸಾರವಾಗಿ ಪಂದ್ಯಾಟ ಅವರಿಗೆ ಮಾಡಲಿಕ್ಕೆ ಅವಕಾಶ ಉಂಟು. ಆದರೆ ಒಂದು ನಿಮ್ಮ ಸೇಫ್ಟಿ ಏನುಂಟು. ಫಾರ್ ಎಕ್ಸಾಂಪಲ್, ಈಗ ನೀವು ಲೀಗ್ ಮ್ಯಾಚ್ನಲ್ಲಿ ಆಡ್ತೀರಿ, ಸ್ಪಾನ್ಸರ್ಸ್ ನಿಮ್ಮನ್ನು ಆಡಿಸ್ತಾರೆ, ಟೂರ್ನಮೆಂಟ್ ಆಗ್ತಾ ಉಂಟು. ಒಂದು ಸ್ಪಾನ್ಸರ್ ಪಾಪ 10-25 ಜನ ಹತ್ರ ಕಲೆಕ್ಷನ್ ಮಾಡಿ ಆ ಸ್ಪಾನ್ಸರ್ ಟೀಮ್ ತೆಗೆದುತಾ ಇದ್ದಾನೆ. ಆ ಸ್ಪಾನ್ಸರ್ ಟೀಮಿನಲ್ಲಿ ಆಡುವಾಗ ನಿಮಗೆ ದೊಡ್ಡ ಒಂದು ಬ್ಯಾಕ್ ಬೋನ್ ಇಂಜುರಿ ಆಯಿತು, ನಿಮ್ಮನ್ನು ಹಾಸ್ಪಿಟ್ಲಿಗೆ ಕೊಂಡೋಗ್ತಾರೆ. ಡಾಕ್ಟರ್ ಹೇಳ್ತಾರೆ ಇದಕ್ಕೆ 5 ಲಕ್ಷ ಆಪರೇಷನ್ಗೆ ಬೇಕು, ಇಟ್ ವಿಲ್ ಬಿ ಬಿಗ್ ಇಂಜುರಿ ಅಂತ ಹೇಳಿ. ಅವನ ಹತ್ರ ಹಣ ಇಲ್ಲ ಪಾಪ, ಅವ್ರು ಸ್ಪಾನ್ಸರ್ ತೆಗಿತೀನಿ ಟೀಮು. ಅವ ಹೇಳ್ತಾನೆ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಏನಾದರೂ ಕೊಟ್ಟು ಬಿಡಿ, ಬಿಟ್ಟು ಬಿಡ್ತಾನೆ ಅಂತೇಳಿ. ಆಯಿತು, ಆ ಇಂಜೆಕ್ಷನ್ ಪೇನ್ ಕಿಲ್ಲರ್ ಅವ ಹೋದ, ಅವನ ಲೈಫೇ ಹೋಯಿತು. ಯಾರಿದ್ದಾರೆ ನೋಡ್ಲಿಕ್ಕೆ? ಆ ಕ್ರೀಡಾಪಟುವಿನ ಲೈಫ್ ಹೋಯ್ತು. ಅವನಿಗೆ ಕಬಡ್ಡಿ ಅಲ್ಲ, ಅವನ ಲೈಫೇ ಹೋಗ್ತದೆ. ಕೆಲವು ಸಂದರ್ಭದಲ್ಲಿ 60% ನಿಮಗೆ ಇಂಜುರಿ ಆದರೆ ಯು ಆರ್ ಔಟ್ ಫ್ರಮ್ ದ ಗೇಮ್.
50 ಸಾಕು. 50% ಇಂಜುರಿ ಆದರೆ ಇಫ್ ಯು ವಿಲ್ಲಿಂಗ್ ಟು ನಿಮ್ಮ ಹತ್ರ ಕೆಪಾಸಿಟಿ ಉಂಟು, ನಿಮ್ಮ ಹತ್ರ ಹಣ ಉಂಟು, ನೀವೊಂದು ಉದ್ಯೋಗದಲ್ಲಿದ್ದೀರಾ, ನೀವು ಅದನ್ನು ಸರಿ ಮಾಡ್ಲಿಕ್ಕೆ ಹೋಗ್ತೀರಿ. 50% ಇಂಜುರಿ ಆಗಿ ನೀವು ಆರ್ಥಿಕವಾಗಿ ಏನು ತೊಂದರೆಯಲ್ಲಿದ್ದರೆ ನಿಮ್ಗೆ ಆ ಇಂಜುರಿಯನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ಲೈಫೇ ಹೋಗ್ತದೆ. ಸೊ ಇಂಥದ್ದೆಲ್ಲ ನಿಮ್ಮ ಸೇಫ್ಟಿ ಫಸ್ಟ್, ನಿಮ್ಮ ಸೇಫ್ಟಿ. ನಿಮ್ಮ ಈ ಯಂಗ್ ಏಜಲ್ಲಿ ನೀವು ಏನಾದರೂ ಡ್ಯಾಮೇಜ್ ಆದರೆ ನಿಮ್ಮ ಲೈಫ್ ಹೋಗ್ತದೆ ಕಬಡ್ಡಿಯಲ್ಲಿ. ಸೊ ನಿಮ್ಮ ಸೇಫ್ಟಿಯನ್ನು ನೋಡಬೇಕು ನೀವು ಯಾವ ಪಂದ್ಯಾಟದಲ್ಲಿ ಆಗಲಿ. ಮತ್ತೊಂದು ಹೇಳ್ತೇನೆ, ನಿಮ್ಮನ್ನು ಬೆಳೆಸಿದ ತಂದೆ ತಾಯಿ 1ನೇ ಕ್ಲಾಸಿಂದ ನಿಮಗೆ ಜನ್ಮ ಕೊಟ್ಟು ಅವರು ವಿದ್ಯಾಭ್ಯಾಸ ಕೊಟ್ಟು ನೀವು 8ನೇ ಕ್ಲಾಸಿಗೆ ಬರುವಾಗ ನಿಮ್ಗೆ ಒಂದು ಕಬಡ್ಡಿಯ ಟೀಚರ್ ಸಿಗ್ತಾರೆ, ಅವರು ಕಲಿಸ್ತಾರೆ. PUCಗೆ ಬರ್ತೀರಾ, ಡಿಗ್ರಿಗೆ ಬರ್ತೀರಾ, ಕೆಲವೊಂದು ನಿಮಗೆ ಟೀಚರ್ಸ್ ಕೋಚಸ್ ಬರ್ತಾರೆ, ಅವರೆಲ್ಲ ನಿಮ್ಮನ್ನು ಬೆಳೆಸ್ತೀರಾ. ಮತ್ತು ನೀವು ಬೆಳೆಯಲು ಮುಖ್ಯ ಕಾರಣ ನಿಮ್ಮ ಮನೆ ಹತ್ರ ಇರುವ ಕ್ಲಬ್ಸ್. ಹೀಗೆ ಅಕಾಡೆಮಿ ಹೇಗೆ ಉಂಟು ಹಾಗೆ ನಿಮ್ಮ ಕ್ಲಬ್ ಇರ್ತದೆ ಅಲ್ಲಿ, ನೀವು ಅಲ್ಲಿ ಸಹ ಬೆಳೀತೀರಿ. ಒಂದು ಬೆಳಿಗ್ಗೆ ಯಾರೋ ಒಂದು ಕರ್ಕೊಂಡೋಗಿ ನೀವು ಎಲ್ಲಿಯೋ ಆಡ್ತೀರಾ, ಆಡಿ ಡ್ಯಾಮೇಜ್ ಆಗ್ತೀರಾ. ಸಾಯಂಕಾಲ ನಿಮ್ಮ ಕ್ಲಬ್ಬಿನವರಿಗೆ, ಊರಿನವರಿಗೆ, ಮನೆಯವರಿಗೆ ಗೊತ್ತಾಗ್ತದೆ, ಯಾರು ರೆಸ್ಪಾಂಡ್ ಮಾಡುದಿಲ್ಲ. ఆయన అధిక పర్సెంటేజ్ అయిపోదు గుబ్బునే ఎంకలన్న క్లబ్ ఉండు, ఎంకలన్న క్లబ్ ఆయన ಇದು ಗುಳೆಪಾದಲ್ಲಿ ಒಬ್ಬ ಬಂದು ನಿಮ್ಮ ಕ್ಲಬ್ ನೀವು ಆಡಿ ಕಲ್ತ ಕ್ಲಬ್ಬಿನವರು ಕೂಡ ನಿಮ್ಮ ಹತ್ರ ಬರುವುದಿಲ್ಲ, ಯಾರು ಇರುವುದಿಲ್ಲ. ನಿಮಗೆ ಡ್ಯಾಮೇಜ್ ಆದ ನಿಮಗೆ ಹೊರತು ನಿಮ್ಮ ಗೇಮ್ ಇರುವಾಗ ನಿಮಗೆ ಗೊತ್ತಾಗ್ತದೆ, ನಾನು ದೊಡ್ಡ ಪ್ಲೇಯರ್ ಆಗ್ತಾನೆ, ನಾನು ದೊಡ್ಡ ಜನ, ನಾನು ಅಧಿಕ ಆಗ್ತಾನೆ. ಅದು ನಿಮಗೆ ಏನಾದರೂ ತೊಂದರೆ ಬಂದರೆ ಯಾರು ಇಲ್ಲ. ಸೊ ಯುವರ್ ಸೇಫ್ಟಿ ಇಸ್ ಫಸ್ಟ್. ಅದಕ್ಕೆ ನಾವು ಅಕಾಡೆಮಿ ಪ್ರಿವಿಲೇಜ್ ಕೊಡ್ತಿದ್ದೇವೆ. ಸೇಫ್ಟಿ, ನಿಮ್ಮ ಸೇಫ್ಟಿ. ನೀವು ಗಟ್ಟಿ ಇದ್ರೆ ನಿಮ್ಮ ಲಿಗ್ಮೆಂಟ್, ನಿಮ್ಮ ಜಾಯಿಂಟ್, ನಿಮ್ಮ ಬ್ಯಾಕ್ ಇದೆಲ್ಲ ಕರೆಕ್ಟ್ ಇದ್ರೆ ನೀವು ಉನ್ನತ ಸ್ಥಾನಕ್ಕೆ ನೀವು ಡ್ಯಾಮೇಜ್ ಆದ್ರೆ ಯಾವುದೇ ರೀತಿಯಲ್ಲಿ ನೀವು ಮೇಲೆ ಬರಲು ಸಾಧ್ಯ ಇಲ್ಲ. ಆದುದರಿಂದ ಇದೆಲ್ಲ ಗಮನವಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಚಿಂತನೆಯನ್ನು ನಾವು ಮನದಲ್ಲಿ ಇಟ್ಟಿದ್ದೇವೆ. ಆ ಚಿಂತನಾನುಸಾರವಾಗಿ ನಿಮ್ಮನ್ನು ಒಂದು ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಒಂದು ಕೊಂಡೋಗುವ ಪರಿಕಲ್ಪನೆ ಇದೆ. ಅದಕ್ಕೆಲ್ಲ ಇಬ್ಬರು ತಾಯಿಗಳ ಆಶೀರ್ವಾದಗಳು ಈ ಕ್ರೀಡಾಕೂಟವು ಯಶಸ್ವಿಯಾಗಿ ಯಾವುದೇ ಒಂದು ತೊಂದರೆ ಬರದೆ ಆ ಇಬ್ಬರು ತಾಯಿಗಳ ಆಶೀರ್ವಾದದಿಂದ ಚಂದ್ರದಲ್ಲಿ ನಡೆಯಲು ಪ್ರಾರ್ಥಿಸುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಮೊದಲ ಪಂದ್ಯಕ್ಕಾಗಿ ಹನುಮಾನ್ ಪುತ್ತರ್ ಹಾಗೂ ಜೂನಿಯರ್ ಸುಖತನ ದಯವಿಟ್ಟು ಕ್ರೀಡಾಂಗಣಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದೆ. ಮೊದಲ ಉದ್ಘಾಟನಾ ಪಂದ್ಯಕ್ಕೆ ಹನುಮಾನ್ ಪುತ್ತರ್ ಹಾಗೂ ಜೂನಿಯರ್ ಸುಖ ದಯವಿಟ್ಟು ತುಮಕಿದು ಕೊನೆಯ ಕರೆ. ಅದರಿಂದ ಒಂದು ಕ್ರೀಡಾಂಗಣದಲ್ಲಿ ಇವತ್ತು ಮಾನ್ಯ ಶಾಸಕರಿಂದ ಎಮರ್ಜೆನ್ಸಿ ಸ್ಪೋರ್ಟ್ಸ್ ಪರ್ಸನಲ್ ರಿಲೀಫ್ ಫಂಡ್ ಉದ್ಘಾಟನೆಗೊಂಡಿದೆ. ಬಹಳ ಒಂದು ವಿದ್ಯುಕ್ತವಾದಂತಹ ಯೋಜನೆ. ದಕ್ಷಿಣ ಜಿಲ್ಲೆಗೆ ಮಾತ್ರ ನಮ್ಮ ಶಾಸಕರಿಂದ ಅನುದಾನದ ಮುಖಾಂತರ ಈ ಒಂದು ಯೋಜನೆಯನ್ನ ಇವತ್ತು ವಿದ್ಯುಕ್ತವಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಉದ್ಘಾಟನೆಗೊಂಡಿದೆ. ಇನ್ನು ಕೆಲವು ಕ್ಷಣದಲ್ಲಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರ ಸನ್ಮಾನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಟೀಮ್ ಉಡುಪು, ಫ್ರೆಂಡ್ಸ್ ಕೈರಂಗಳ, ಯೋಗೇಶ್ ಜೋಕಟೆ, ಟಿಕ್ಕಾ ಪಾಯಿಂಟ್, ಫ್ರೆಂಡ್ಸ್ ಮಿತೂರ್, ಕಿಂಗ್ಸ್ ಮಲ್ಮೆ ಮುಡುಪು, ಶಿವಾಜಿ ಫ್ರೆಂಡ್ಸ್ ಬೆನ್ನೆಲುಬಾಗಿ ಸಹಾಯ ಸಹಕಾರ ನೀಡುವಂತಹ ಸನ್ಮಾನ ಶ್ರೀ ಯುಟಿಕಾದವರು ಆಗಮಿಸಿದ ಅವರಿಗೆ ಶ್ರೀ ಗೋಪಿನಾಥ್ ಕಾಪಿಗಾಡ್ರವರು ಅವರನ್ನು ನೀವು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು. ಅದೇ ರೀತಿ ಅದೇ ರೀತಿ ಈ ಒಂದು ಕ್ರೀಡಾಂಗಣದಲ್ಲಿ ಎಮರ್ಜೆನ್ಸಿ ಸ್ಪೋರ್ಟ್ಸ್ ಪರ್ಸನಲ್ ರಿಲೀಫ್ ಫಂಡ್ ಉದ್ಘಾಟನೆಗೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾ ಇತಿಹಾಸದಲ್ಲೇ ಮೊದಲ ಬಾರಿಗೆ, ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಕರ್ನಾಟಕದ ಇತಿಹಾಸದಲ್ಲೇ, ಕ್ರೀಡಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಕ್ರೀಡಾ ಪಟುಗಳಿಗೆ ರಕ್ಷಾ ಯೋಜನೆ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ, ಯಾವುದೋ ಟೂರ್ನಮೆಂಟಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರದ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಟೂರ್ನಮೆಂಟ್ ಆಗುವಾಗ ಯಾವುದಾದ್ರೂ ಒಂದು ಮಕ್ಕಳಿಗೆ ಆಘಾತ ಆದರೆ, ಆರ್ಥಿಕವಾಗಿ ಹಿಂದುಳಿದ ಅವರಿಗೆ ಮೆಡಿಕಲ್ಗೆ ಇದಿಲ್ಲದಿದ್ದರೆ ಇಮಿಡಿಯೇಟ್ ಆಗಿ ನಮ್ಮ ಶಾಸಕರ ಹಾಗೂ ಅಕಾಡೆಮಿಯ ಒಂದು ಅನುದಾನದಿಂದ 5,000ವನ್ನು ನಾವು ಆ ಮಕ್ಕಳಿಗೆ ಮುಟ್ಟಿಸ್ತಿದ್ದೇವೆ. ಅದರ ನಂತರ ಅದಕ್ಕೆ ಬೇಕಾದ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತೇವೆ. ಅಂತ ಒಂದು ಮಹತ್ ಕಾರ್ಯ ಇಡೀ ಕ್ರೀಡಾ ಕ್ಷೇತ್ರದಲ್ಲಿ ನಡೆಯದಂತಹ ಒಂದು ಮಹತ್ ಕಾರ್ಯ ಈಗ ಅವರ ಮುಖಾಂತರ, ಅವರ ಹಸ್ತದಲ್ಲಿ ಅದು ನೆರವೇರಲಿದೆ. ಅದರ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬೇಕಾಗಿ ನಾನು ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಕ್ರೀಡಾಳುಗಳ ರಕ್ಷಾ ಕವಚ ಯೋಜನೆ ಈಗ ಉದ್ಘಾಟನೆ ಸನ್ಮಾನ್ಯ ಶ್ರೀ UT ಖಾದರ್ ಈ ಭಾಗದ ಜನಪ್ರಿಯ ಶಾಸಕರಿಂದ. ಎಮರ್ಜೆನ್ಸಿ ಸ್ಪೋರ್ಟ್ಸ್ ಪರ್ಸನಲ್ ರಿಲೀಫ್ ಫಂಡ್ ಕ್ರೀಡಾಳುಗಳಿಗೆ ತುರ್ತು ಅವಘಡ ಸಂಭವಿಸಿದಲ್ಲಿ ತುರ್ತು ಚಿಕಿತ್ಸೆಗೆ 5,000 ರೂಪಾಯಿದ ಸಹಾಯಧನ. ಬಹುಶಃ ಇವತ್ತು ಅತ್ಯಂತ ಸಂತೋಷ ಆಗ್ತಿದೆ. ಬಹುಶಃ ಇವತ್ತು ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಅಧ್ಯಕ್ಷರನ್ನು ಮತ್ತು ಉಮಾಮಹೇಶ್ ದೇವಸ್ಥಾನದ ಎಲ್ಲ ಸಮಿತಿ ಸದಸ್ಯರನ್ನು ಹಾಗೂ ಇದಕ್ಕೆ ನೇರವಾಗಿ ಪಕ್ಷವನ್ನು ಪ್ರತಿಯೊಬ್ಬರನ್ನು ಶುಭ ಸಲ್ಲಿಸಿಕೊಂಡು, ನನಗೆ ಬಹುಶಃ ಅತ್ಯಂತ ವಿಶ್ವಾಸ ಇದೆ, ಮುಂದಿನ ಕೆಲವೇ ವರ್ಷದಲ್ಲಿ ಯಾರಲ್ಲಿ ಇಲ್ಲಿ ಆಡ್ತಾರ ಅವ್ರು ಒಂದಲ್ಲೊಂದು ದಿವಸ ಭಾರತ ದೇಶವನ್ನು ಪ್ರತಿನಿಧಿಸಿಯೇ ನಿಲ್ಲಿಸ್ತಾರೆ. ಯಾಕಂತ ಹೇಳಿದ್ರೆ ಇದರ ನೇತೃತ್ವ ವಹಿಸಿದಂಥ ಗೋಪಿಯರಿರಲಿ, ಎಲ್ಲ ತಂಡದಿರಲಿ, ಮತ್ತೆಲ್ಲ ಇತಿಹಾಸಿಗಿರಲಿ,
ಅವರು ವಿಶೇಷವಾದ ಕಾಳಜಿಯನ್ನು ಇಟ್ಟುಕೊಂಡು ಈ ಕಬಡ್ಡಿಗೆ ಏನಾದೊಂದು ಮಾಡಲೇಬೇಕೆಂಬ ಸ್ಪಷ್ಟವಾಗಿ ತಮ್ಮ ತೀರ್ಮಾನವನ್ನು ತೆಕ್ಕೊಂಡು ಕಠಿಣವಾದ ಒಂದು ದುಡಿಮೆ ಮುಖಾಂತರ. ಯಾಕಂತ ಹೇಳಿದರೆ ನಾನು ಇಲ್ಲಿ ಬಂದಾಗ ನೋಡಿದೆ, ಯಾರು ಆಡ್ತಾರೆ ಅವರಿಗೆ ತೊಂದರೆ ಆಗಬಾರ್ದು ಮೇಲಿಂದ ಬಿಸಿಲು ಬೀಳದ ರೀತಿಯಲ್ಲಿ ನಾನು ಭಾಳಷ್ಟು ಮ್ಯಾಚ್ ನೋಡಿದ್ದೇನೆ. ಅದು ಇದನ್ನು ಕವರ್ ಮಾಡಿದ್ದು ಬಹುಶಃ ನೋಡಿದ್ದು ಭಾಳಷ್ಟು ಕಡಿಮೆ, ಒಂದು ಫುಲ್ ಟೈಮ್ ಕವರ್ ಇರ್ತದೆ. ಅದು ಈ ಟೈಮಲ್ಲಿ ಬಿಸಿಲು ಬೀಳದಂತ ಹೇಳಿ ಈ ರೀತಿಯ ಒಂದು ಮಾಡಿಕೊಂಡು ಎಲ್ಲ ಅವಕಾಶ ಕೊಟ್ಟಿರ್ತಾರೆ. ಅದ್ರ ಜೊತೆಲಿ ಎಮರ್ಜೆನ್ಸಿ ಮೆಡಿಸಿನ್, ಎಮರ್ಜೆನ್ಸಿ ರಿಲೀಫ್ ಫಂಡ್ ಕೂಡ ಒಂದು ಅತ್ಯುತ್ತಮವಾದ ಒಂದು ಯೋಜನೆ. ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನು ಸಂಜಯ್ ಗಾಂಧಿ ಎಮರ್ಜೆನ್ಸಿ ಮೆಡಿಸಿನ್ ಹಾಸ್ಪಿಟಲ್ ಪ್ರಾರಂಭ ಮಾಡಿದ್ದೆ. ಯಾರು ಆಡ್ತಾರೆ, ಅದು ಫುಟ್ಬಾಲ್ ಇರಲಿ, ಕಬಡ್ಡಿ ಇರಲಿ, ಯಾವುದೇ ಆಟವೂ ಕೂಡ ಅವ್ರಿಗೆ ಸ್ವಲ್ಪ ಮಟ್ಟಿನ ಗಾಯ ಆದರೆ ನೀವು ಬೇರೆ ಆಪರೇಷನ್ ಹೋದರೆ ಅದು ದೊಡ್ಡ ಆಪರೇಷನ್ ಮಾಡಿ ಅವ್ರಿಗೆ ಅಷ್ಟೇ 1 ದಿವಸ 10 ದಿವಸ ಬೇಕು ಅನ್ನೋ ಲೈಫೇ ಹೋಗ್ತದೆ. ಅಲ್ಲಿ ಎಷ್ಟು ನುರಿತವಾದ ಡಾಕ್ಟರ್ ಅಂತ ಹೇಳಿದರೆ, ಯಾರಾದರೂ ಏನಾದ್ರು ಫುಟ್ಬಾಲ್, ಕ್ರಿಕೆಟ್, ಕಬಡ್ಡಿ ಆಟ ಆಡುವ ಹೆಚ್ಚು ಕಮ್ಮಿ ಆದರೆ ನುರಿತವಾದ ಎಕ್ವಿಪ್ಮೆಂಟ್ ತಜ್ಞರ ಮುಖಾಂತರ 1 ವಾರದಲ್ಲಿ ಮತ್ತೆ ಅವರು ಆಡಲಿಕ್ಕೆ ಬೇಕು ಎಮರ್ಜೆನ್ಸಿ ಮೆಡಿಸಿನ್ ಆ ಒಂದು ಯೂನಿಟನ್ನೇ ಬಹುಶಃ ನಾನು ಸಂಜಯ್ ಗಾಂಧಿ ಹಾಸ್ಪಿಟಲ್ ಪ್ರಾರಂಭ ಮಾಡಿ ಇಲ್ಲಿ ಬಹುಶಃ ತಾವು ಇದು ಹೇಳಿದಾಗ ಅತ್ಯುತ್ತಮವಾದ ಯೋಜನೆ. ನಮ್ಮ ಕೂಡ ಕ್ರೀಡಾಪಟುಗಳಿಗೆ ಬೇರೆ ಬೇರೆ ಸಹಕಾರ ಕೊಡಬೇಕನ್ನೋ ಇಚ್ಛೆ ಇದೆ. ಅದು ನಮಗೆ ನಿಮ್ಮಷ್ಟು ತಲೆ ಇರುವುದಿಲ್ಲ. ಬಹುಶಃ ನಿಮ್ಮ ಈ ಒಂದು ವಿಶೇಷವಾದ ಆಲೋಚನೆ ನಮಗೆ ಪ್ರೋತ್ಸಾಹ ಕೊಡಲಿಕ್ಕೆ ಭಾಳ ಸಂತೋಷ ಅಂತ ಹೇಳಿಕೊಳ್ಳುತ್ತಾ, ಯಾವೊಂದು ನಿಮ್ಮ ಬಹುದಿನದ ಬೇಡಿಕೆ ಒಂದು ಕಬಡ್ಡಿ ಮ್ಯಾಟ್ ಇತ್ತ, ಅದು ಬಂದಿದೆ. ಅಲ್ಲಿ ರೈತರ ಚಳುವಳಿ ಆದ ಕಾರಣ ಬಹುಶಃ ಬಾಕಿಯಿಂದ ಪ್ರದೀಪ್ ಡೋಸ ನಮ್ಮ ಅಧಿಕಾರಿ ಕೂಡ ಹೇಳಿದ್ದಾರೆ, ಈಶ್ವರನ ಪ್ರವೀಣ್ ಅದರಲ್ಲಿ ಹಿಂದೆ ಇದ್ದಾರೆ, ಆದಷ್ಟು ಬೇಕನೆ ಬರಲಿ ಅಂತ ಹೇಳಿ ನಾನು ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ಕ್ರೀಡಾಪಟುಗಳನ್ನು ಶುಭಾಶಯ ಸಲ್ಲಿಸುತ್ತಾ, ನಿಮ್ಮ ಶಿಕ್ಷಣ ಮತ್ತು ಕ್ರೀಡೆಯಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ನಿಮ್ಮ ಮನೆಯವರಿಗೆ, ಕುಟುಂಬಸ್ಥರಿಗೆ, ಸಮಾಜಕ್ಕೆ, ಈ ಒಂದು ಜಿಲ್ಲೆಗೆ ಅತ್ಯುತ್ತಮ ಹೆಸರು ತರಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸಿ ದೇವರ ಸಲ್ಲಿಸಿ ಉದ್ಘಾಟಿಸ್ತೇವೆ. ಈ ಒಂದು ಮಹತ್ವದ ಯೋಜನೆಯನ್ನ ನೀಡಿದಂಥ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶಿಕ್ಷಕರವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಈ ಭಾಗದ ಸಂದರ್ಭದಲ್ಲಿ ನಾವು ಸಮರ್ಪಿಸ್ತಾ ಇದ್ದೇವೆ. ಜೂನಿಯರ್ ಸುಖ ಮೊದಲ ಪಂದ್ಯಾಟ ಅನುಮಾನಕೃತ ಹಾಗೂ ಜೂನಿಯರ್ ಸುಖ. ಅದೇ ರೀತಿ ಬಂದಂಥ ತಂಡಗಳು ತಮ್ಮ ಇರುವಿಕೆಯಲ್ಲಿ ಗೊತ್ತುಪಡಿಸಬೇಕು, ಇಲ್ಲದ್ರೆ ತಂಡವನ್ನ ವಾಕ್ ಓವರ್ ಎಂದು ಘೋಷಿಸಲಾಗುವುದು. ಬಂದಂಥ ಪಂದ್ಯಾಟದ ಬಂದಂಥ ತಂಡಗಳು ದಯವಿಟ್ಟು ತಮ್ಮ ಇರುವಿಕೆಯಲ್ಲಿ ಗೊತ್ತುಪಡಿಸ. ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಯುಟಿ ಖಾದರ್ ಅವರು ಹಸ್ತಲಾಘವ ನೀಡುವ ಮೂಲಕ ಕ್ರೀಡಾಳುಗಳಿಗೆ ಶುಭವನ್ನ ಕೋರಿದ್ದಾರೆ. ಪಂದ್ಯಾಟವು ನಿರಂತರ ಇನ್ನು ಸಾಯಂಕಾಲ ತನಕ ಜರುಗಲಿದೆ. ಸುಮಾರು 24 ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದೆ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಶುಭ ಹಾರೈಕೆ ನೀಡುತ್ತಾ ದಯವಿಟ್ಟು ಅಲ್ಲಿ ಬಂದಂತ ತಂಡಗಳು ತಮ್ಮ ಎಂಟ್ರಿಯಲ್ಲಿ ಮಾಡಬೇಕು, ತಮ್ಮ ತಂಡದ ಇರುವಿಕೆಯನ್ನು ಗೊತ್ತುಪಡಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಈಗಾಗಲೇ ಶಿವಾಜಿ ಫ್ರೆಂಡ್ಸ್ ಹಾಗೂ ಎಕ್ಸಲೆನ್ಸ್ ಫೈಟರ್ಸ್ ಅವರು ತಮ್ಮ ಇರುವಿಕೆಯನ್ನು ಗೊತ್ತುಪಡಿಸಿದ್ದಾರೆ. ಹನುಮಾನ್ ಕುತ್ತಾರ್ ಈ ತಂಡಗಳಿಗೆ ಮೊದಲ ಪಂದ್ಯಾಟ ಜೂನಿಯರ್ ಸುಖ. ಅದೇ ರೀತಿ ಪ್ರದೀಪ್ ಡಿಸೋಜ್ ಅವರಿಗೆ ಕೂಡ ಆತ್ಮೀಯವಾದಂತ ಬಂದಂತ ತಂಡಗಳು ತಮ್ಮ ಇರುವಿಕೆಯನ್ನು ಗೊತ್ತುಪಡಿಸಬೇಕಾಗಿ ತಮ್ಮ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಶಿವಮಹೇಶ್ವರಿ ಕಬಡ್ಡಿ ಅಕಾಡೆಮಿ, ಫ್ರಾನ್ಸ್ ಸುಖ ಈ ತಂಡಗಳು ಮಾತ್ರ ತಮ್ಮ ಸುಮಾರು 24 ಪಂದ್ಯಾಟಗಳು ಜರುಗಲಿದೆ. ಹನುಮಾನ್ ಕುತ್ತಾರ್ ಚಾಯ್ಸ್ ಕೋಡ್, ಹನುಮಾನ್ ಕುತ್ತಾರ್ ಚಾಯ್ಸ್ ಕೋಡ್. Correct. Adam back. Have done 10 by 10.
ನೋಂದಾಯಿಸಿದ ತಂಡಗಳು ಆದಷ್ಟು ಬೇಗ ಇಲ್ಲಿ ಬಂದು ನಿಮ್ಮ ಇರುವಿಕೆಯನ್ನು ಕೊಡಬೇಕಾಗಿ ವಿನಂತಿ. ಆದಷ್ಟು ಬೇಗ ಬಂದಂತಹ ಎಲ್ಲ ತಂಡಗಳು ತಮ್ಮ ಇರುವಿಕೆಯನ್ನು ಇಲ್ಲಿ ನೋಂದಾಯಿಸಬೇಕಾಗಿ ಕೇಳಿಕೊಳ್ತೇವೆ. ಹನುಮಾನ್ ಬೌಲರ್ ಹಾಗೂ ಎಕ್ಸಲೆನ್ಸ್ ಫೈಟರ್ಸ್ ಮ್ಯಾಂಗ್ಳೂರ್ ಎರಡು ತಂಡಗಳ ನಾಯಕರು ಅಥವಾ ಟೀಮ್ ಮ್ಯಾನೇಜರ್ ಇಲ್ಲಿ ನಮ್ಮಲ್ಲಿ ಬಂದು ತಮ್ಮ ಇರುವಿಕೆಯನ್ನು ಆದಷ್ಟು ಬೇಗ ಹನುಮಾನ್ ಬೌಲರ್ ಎಕ್ಸಲೆನ್ಸ್ ಫೈಟರ್ ತಮ್ಮ ಆಧಾರ್ ಕಾರ್ಡ್, ಮಾರ್ಕ್ಸ್ ಕಾರ್ಡ್